महाराज की जय। ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವ ನಮಗೆ ಇರಲಿಲ್ಲ, ನಿನ್ನ ಕೊಡಲೆ ಬಂದಾಗಬೇಕೆಂದು ಮಣಿಕರಿಗೆ ಕಲಿಸು ಕಾಪಿಗೆ ಮಾಡಿರ ಗುಂಪನ್ನು. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಹೇ ರುಕ್ಮಿಣಿ ಚಲುವೆ ನೀನು, ಹೇ ರಾಧಿಕೆ ಕಂಗಳು ಮೀನು, ಮಧುರಾಪುರವ ದಾಟಿ ನನ್ನ ಹುಡುಗಿ ಏತಕ್ಕೆ ಬಂದು. ಕನಸಿಗೆ ಬರುವುದು ಸನಿಹವೇ ಇರುವುದು, ಅರಿದರೆ ಬಿಡುವೆನು ಶ್ರೀಕೃಷ್ಣ. ಸರಸಕ್ಕೆ ಕರೆಯದ ಯುಗಗಳ ಕಳೆದವು ಆರೋ ಸದ್ಗುಣ ಸಂಪನ್ನ. ಕಾದು ಕಾದು ಸಾಕಾಗೋಯ್ತು ಬಾರಲಾಗಲೋಲ. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ಇಲ್ಲಿ ಬಾಬರ ಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು. ಕಲಿಕಾಲವು ಚಲುವೆ ನೋಡು, ಏಕಾಂತ ಬಯಸಿದೆ ಮನಸ್ಸು. ಈ ರಸಮಯ ಸಲಿಗೆಗೆ ಮಧುಮಯ ಖಡ್ಗೆಗೆ ನಿನ್ನ ಜೊತೆ ಇರುವೆವು ಶ್ರೀಕೃಷ್ಣ. ಒಲವಿನ ನುಡಿಯಲ್ಲಿ ಹೃದಯವ ಬೆಳಗುವೆ ನಿನ್ನ ಹಾಗೆ ಯಾರಿನ್ನ. ರಾಧೆ ರಕ್ಕೋ ಬಂದಾಯ್ತಲ್ಲ ಬಾರು ಬೆಣ್ಣೆ ಕಳ್ಳ. ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ. ಕಂಡೇನ ಗೋವಿಂದನ ರಾಧಾ ರುಕ್ಮಿಣಿಯರ ಮನಗೆದ್ದ ರಮಣನ ಸಾವಿರ ವರುಷಕ್ಕೂ ನಗುತ್ತಿರೋ ತರುಣನ ಕಂಡೇ ಕಂಡೇ ಕಂಡೇನ ಕಂಡೇನ ಗೋವಿಂದನ ಕಂಡೇನ ಗೋವಿಂದನ ಗೋವಿಂದನ ಗೋವಿಂದನ. ಕಂಡೆ ಕಂಡೆ
ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಭಕ್ತಿಲಿ ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿಯ ಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ, ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ. ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ರಾಮದೂತನಾಗಿ ಹೋದನೋ ಹನುಮ, ರಾಮ ಮುದ್ರೆ ಸೀತೆಗಿತ್ತನೋ. ಲಂಕೆಯ ಸುಟ್ಟು ಬಿಟ್ಟನೋ ದಶಕಂಠನ, ಸೊಕ್ಕನ್ನೇ ಮಿಟ್ಟಿ ನಿಂತನೋ. ಎದೆಯಲ್ಲಿ ರಾಮನನ್ನ ತೋರಿ ನಿಂತ ಈ ಹನುಮಣ್ಣ. ರಾಮನಪ್ಪುಗೆಯ ಭಾಗ್ಯ ಗಳಿಸಿದ, ಚಿರಂಜೀವಿಯಾಗಿ ತಾನು ನೆಲೆಸಿದ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ. ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ.
ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಯಾರ ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರುಂಡ ಊರೋರ್ ಮೇಡೆನನ ಗುಮೆಸೊಂದು ಕಮ್ಮಿನ ಪಸಿರುಂಡ ಊರೋರ್ ಮೇಡೆನನ ಬಾಕ್ಯಾರ ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆಸೊಂದು ಕಮ್ಮಿನ ಪಸಿರುಂಡ ಊರೋರ್ ಮೇಡೆನನ ಗುಮೆಸೊಂದು ಕಮ್ಮಿನ ಪಸಿರುಂಡ ಊರೋರ್ ಮೇಡೆನನ ಬಂಗಾರದ ಕಂಗಳೊಡು ಪೇರೇನು ಪುದ ಒಣಸು ಸಿರಿಭಾಗ್ಯ ಪೆರ್ಕ ಉರ್ತರಂಡು ಬಂಗಾರದ ಕಂಗಳೊಡು ಪೇರೇನು ಪುದ ಒಣಸು ಸಿರಿಭಾಗ್ಯ ಪೆರ್ಕ ಉರ್ತರಂಡು ಮಾಯ ಕೊಡು ರಂಗಿ ಕೊಡು ಮೊದಲ ಮದಿದು ಚಂದ್ರಿ ಬಾಕ್ಯಾರ ಕಂಡೊಡು ಗಂಧ ಸಾಲೆ ಪೊರ್ಲಬಿದೆ ಗುಮೆಸೊಂದು ಕಮ್ಮೆನ ಪಸಿರುಂಡು ಊರೋರ್ ಮೇಡೆನನ ಗುಮೆಸೊಂದು ಕಮ್ಮೆನ ಪಸಿರುಂಡು ಊರೋರ್ ಮೇಡೆನನ
ನಿಜಗುಣನು ನೀನೇನೆ ಗುಣಶೇಖರ ವರದಾಯ ಸಕಲಾಯ ಈಶಾಯ ನಮಃ ಗುಣಕಾಯ ನಿಯಮಾಯ ಸರ್ವಾಯ ನಮಃ ವಾ ಶಿವನೆ ವಾಹರನೆ ಭದ್ರಾಯ ನಮಃ ಕರೆದಾಗ ಬರಬೇಕು ಕರುಣಾಕರ ದಯ ಮಾಡೋ ನೀ ನಮ್ಮೆ ಜಗದೀಶ್ವರ ಹಣೆ ಮೇಲಿದೆ ವಿಭೂತಿಯು ಕಣ್ಣಲ್ಲಿ ತುಂಬಿಯುವುದು ಚಿರಕಾಂತಿಯು ಮುಡಿಧರಿಸಿದೆ ಶಿರಗಂಗೆಯು ಕೊರಳಲ್ಲಿ ಕಂಗೊಳಿಸೋ ರುದ್ರಾಕ್ಷಿಯು ಶ್ರೀ ಪಾರ್ವತಿ ಪತಿಯೇ ಲೋಕಾಧಿಪತಯೇ ತ್ರಿನೇತ್ರ ಭೂಷಿತನೆ ನಿನಗೆ ನಮೋ ನಿಷ್ಕಲ್ಮಷ ಗುಣನೆ ಶ್ರೀ ಶಂಭೋ ಹರನೆ ಜಗದಾದಿ ವಂದಿತನೆ ನಿನಗೆ ನಮೋ ಸ್ವೀಕರಿಸುವ ಈ ಮನವಿಯ ಸ್ವೀಕರಿಸುವ ಈ ಮನವಿಯ ಸರಿ ಗರಿ ಗರಿ ಗಮ 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 ಪದ ಮಮ ಗರಿ ಸರಿ ಗಮ ಗರಿ ಗಮ ಮಮ ಗಮ ದ ಮಮ ಗಮ ಬದನಿ ನೀ ನೀ ನಿ ಗಮ ಬದನಿ ಸಾ 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 ನೀ ನೀ ಸದಾ ನೀ ದ ಮಮ ಗಮ ಬದ ದೊಂದಿಗೆ ಮುಂದುವರಿದು ಇದೀಗ 50 ವರ್ಷಗಳ ಆ ಒಂದು ಸಾಧನೆಗೆ ಇನ್ನು 1 ವರ್ಷಗಳ ಅಂತರದಲ್ಲಿ ಆ ಅಂತರಕ್ಕೆ ವರ್ಷ ಪೂರ್ತಿ ನಿರಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಹ ಉತ್ಸಾಹ ಹುಮ್ಮಸ್ಸಿನಲ್ಲಿ ಈ ಒಂದು 49ನೇ ಯಕ್ಷಗಾನ ವಾರ್ಷಿಕೋತ್ಸವದ ಸುವರ್ಣ ಸಂಭ್ರಮದ ಉದ್ಘಾಟನಾ ಕಾರ್ಯಕ್ರಮ. ಯಾವುದೇ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಸುಸಾಂಗವಾಗಿ ನಡೆಯಬೇಕಿದ್ರೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುವುದು ನಮ್ಮ ಸಂಪ್ರದಾಯ. ಗಜಮುಖದವಗೆ ಗಣಪಗೆ ಚಲ್ವತ್ರಿ ಜಗವಂದಿತ ನಿಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಒಳ್ಳೆದಾದವಲು ತೆಂಗಿನ ಕಾಯಿ ಕಡಲೆ ಎಳ್ಳುಂಡೋಳಿಗೆ ಕಬ್ಬು ಮೆಲುವವಗೆ ಬೆಳ್ಳಿಯ ಉಡಿಗೆಜ್ಜೆಗಳ ಕಟ್ಟಿ ಕುಣಿಯುವ ಕಿರುಡೊಳ್ಳಿನ ಗಣಪಗಾರತಿ ಎತ್ತೀರೆ ಆರತಿ ಎತ್ತೀರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗ
ಭವಾಗ್ನಿಯಲ್ದದಿ ಮೆರೆಯುವಗಿಯ ಅವ ಮನದೋಳು ನೆನಸಿದಿಷ್ಟಾರ್ಥವ ಇವ ಗಣೇಶ ಗಾರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿರ ಗಜಮುಖದ ಬಗೆ ಗಣ ಬಗೆಯ ಕರದೊಳು ಪರಶೂಪ ಶಾಂಕುಶಧರಿಗೆ ಹರುಷದಿ ಭಜಕರ ಪೊರೆ ಮಮಗಿಯ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲ ಗಾರತಿ ಎತ್ತಿರೆ ಆರತಿ ಬೆಳಗಿರಿಯ ಗಜಮುಖದ ಮಗೆ ಗಣ ಬಗೆ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರನ ಮನಸಾರ ಸ್ಮರಣೆ ಮಲ್ತೊಂದು ಗ್ರಾಮದ ಧರ್ಮದೆಯ್ಯೊಳಗೆ ವಂದಿಸಬಂದು ವೇದಿಕೆದ ಹಿರಿಯರ ಮಕ್ಕಳಿಗೆ ವಂದಿಸಬಂದು ಇನ್ನೇ ಶ್ರೀ ದುರ್ಗಾ ಪರಮೇಶ್ವರ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ ನೆತ 40 ವಾರ್ಷಿಕೋತ್ಸವದ ಈ ಶುಭ ಸಂದರ್ಭಡು ನಮ್ಮ ಮಾತೆಲ್ಲ ಸೇರಿದ ಅಂಚನೆ ಇನಿತ ಈ ಧರ್ಮ ಚಾವಡಿ ಈ ವೇದಿಕೆ ಪರಿಚಯ ಮಲ್ಪನಂಚಿತ್ತನ ಸ್ವಾಗತ ಮಲ್ಪನಂಚಿತ್ತನ ಎನ್ನ ಆದ್ಯ ಕರ್ತವ್ಯ ಇನ್ನೇ 40ನೇ ವರ್ಮನೆ ವರ್ಷದ ಈ ಸುವರ್ಣ ಮಹೋತ್ಸವದ ಉದ್ಘಾಟನಾ ಸಮಾರಂಭನ ಇನ್ನೇ ನಮ್ಮಾರೆ ಪರಮ ಪೂಜ್ಯ ವೇದಮೂರ್ತಿ ಶ್ರೀ ಬಾಲಕೃಷ್ಣ ಭಟ್ ನಂಗೆ ಮಾತ್ರೆಗಳ ಚಿರ ಪರಿಚಿತರು ನಮ್ಮ ಊರದ ವಾಡಿಕೆ ಬಂಡ ಬಂಗಾರಣ್ಣರಿಂದೇ ಅರೆ ನಿಲಿಪ್ಪನು ಮಾತಿರಲು ಬಾಲಕೃಷ್ಣ ಭಟ್ರು ಪಂಡ ಭಾರಿ ಕಡಿಮೆ ಹೆಚ್ಚಾದ ಬಂಗಾರಣ್ಣರಿಂದೇ ಪ್ರಸಿದ್ಧರಾಯಿ ನನ್ನ ಚಿತ್ತನ ಶ್ರೀಯುತ ಬಂಗಾರಣ್ಣರೇನೇ ನಮ್ಮ ಈ 40ನೇ ವರ್ಷದ ಏನಿತ ಈ ದೀಪ ಪ್ರಜ್ವಲನೆ ಮಲ್ಪರೆ ಉಳ್ಳೇರು ಅಂಚನೆ ಮುರಾಣಿಗೆ 8ನೇ ವರ್ಷದ ಅರ್ನ ಒಂಜಿ ಸಂದರ್ಭ ಇನ್ನು ದೇವಸ್ಥಾನದ ಬಾರಿ ಮಲ್ಲ ಕಾರ್ಯಕ್ರಮ ನಡೀತದೆ ನಮ್ಮ ಸೌಭಾಗ್ಯ ಪನೋಳಿ ದನೆ ಪಂಡ 8ನೇ ವರ್ಷದ ಒಂಜಿ ಅವಧಿಡ್ ಇನಿ ನಮ್ಮ 40 ವರ್ಷ ಆಪನಂಚಿತ್ತಿನ ಒಂಜಿ ಸಂಘದ ಉದ್ಘಾಟನೆ ಮಲ್ಪನ ನಮ್ಮ ಸೌಭಾಗ್ಯ ಏನೇ ಆರೆ ನಮ್ಮೊಟ್ಟಿಗೆ ಉಳ್ಳೇರು ಆರೇನು ಸಂಘದ ಪರವಾದ ನಮ್ಮ ಮಾತಿನ ಪರವಾದ ಯಾನ ಆತ್ಮೀಯವಾದ ಅರೇನು ಸ್ವಾಗತ ಮಲ್ತು ಗೌರವಾರ್ಪಣೆ ಮಂತದ್ದು ಎತ್ಕೊಂಡು ಬರೋದಕ್ಕೆ ಏನಂದರೆ ಬಚ್ಚಿರ ಬಜ್ಜಿ ಶಾಲು ಸ್ಮರಣಕ್ಕೆ ಕೊರ್ದು ವೇದಮೂರ್ತಿ ಬ್ರಹ್ಮಶ್ರೀ ಬಾಲಕೃಷ್ಣ ಭಟ್ ಪಂಜಾಳ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮುರಾಣಿ 8 ವರ್ಷದ ಅವೊಂಜಿ ಸಹಸ್ರ ಚಂದ್ರ ದರ್ಶನ ಶಾಂತಿ ಹೋಮದ ಅವೊಂಜಿ ಪೊರ್ಲುನು ಆ ದೇವಸ್ಥಾನೋಡು ಅರ್ನ ಜೋಕುಲು ಇಷ್ಟ ಮಿತ್ರರು ಬಂದು ಬಳಗದೊಟ್ಟಿಗೆ ಸೇರಿದು ನಡಬಾಯರು ಅರೆಗೆ ಇನಿ 41ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬರ್ತದೆ ಬರ್ತದೆ ಎಂಕಲ್ನ ಒಂಜಿ ಸಂಘಗೆ ಒಂಜಿ ರೆಡ್ಡು ಪಾತ್ರೆ ಪನ್ನೋಡು ಪನ್ನೆಕ್ ಬಾರಿ ಸಂತೋಷಡು ಒತ್ತೊಂದು ಖಂಡಿತ ಅವರ್ಪೆ ಪಂಡದೆ ಏನಿ ಸಮಯಗೂ ಸರಿಯಾದ ಬರ್ತದೆ ನಮ್ಮೊಟ್ಟಿಗೆ ನೀ ಕೈ ಸೇರಿದರೆ ಶ್ರೀಯುತ ಸತ್ಯಶಂಕರ್ ಬಲ್ಲವ ಮೇರಿನ ನಮ್ಮ ಮಾತಿನ ಪರವಾದ ಆತ್ಮೀಯವಾದ ಸ್ವಾಗತ. ಧಾರ್ಮಿಕ ಕಾರ್ಯಕ್ರಮ ನಿರಂತರ ನಡಪವೊಂದು ಐತೊಟ್ಟಿಗೆ ಎಡ್ಡೆ ವಾಗ್ಮಿಯಾದ ಎಡ್ಡೆ ಪಾಂಡಿತ್ಯಪೂರ್ಣವಾದ ಅಂಚಿನ ವಿದ್ವತ್ಪೂರ್ಣವಾದ ಪಾತೆರಂಚಿನ ಅಧಿಕೃತವಾದ ಒಂಜಿ ಧರ್ಮದ ಬಗ್ಗೆ ಪಾತೆರಂಚಿನಾರು ಶ್ರೀಯುತ ಸತ್ಯಶಂಕರ್ ಬಲ್ಲವ ಅರೆಗೆ ಮೋಕೆದಾಸ್ ಸ್ವಾಮಿ ಸಭೆಲೇಸಿದ ಮಟ್ಟಿಗೆ ನಮ್ಮ ಮಾತಾ ಕಾರ್ಯಕ್ರಮಗಳ ಏಪಲ ಸಹಕಾರ ಕೊಡ್ಪನಾರು ಶ್ರೀಯುತ ಮೈಂದ ಪೂಜಾರಿ ಮಿತ್ತಡ ಅರೆಗೆ ಮೋಕೆದ ಸ್ವಾಗತ ಶ್ರೀಯುತ ವೆಂಕಪ್ಪ ಕನಕಮ್ಮಗೆ ಬೇರೆ ಹಿಡಿದು ಬಚ್ಚಿನ ಬಚ್ಚಿ ಕೊಡ್ದು ಶಾಲ್ ಬಾರ್ದು ಅರೆಗೆ ಮೋಕೆಡೆ ಎತ್ಕೊಂಡುಳ್ಳೇರು ಸ್ಮರಣಿಕೆಲ್ಲ ಕೊಡ್ದು ಅರೆಗೆ ಸ್ವಾಗತ ಗೌರವ ಸೊಲ್ಮೇಲು ಶ್ರೀಯುತ ವೆಂಕಪ್ಪ ಕನಕಮಗೆ ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಆ ಪರಿಸರದ ಧಾರ್ಮಿಕ ಕ್ಷೇತ್ರದಲ್ಲಿ ಎಡ್ಡಾಯನ ಸೇವೆ ಸಂಧಾವನರ ಐತೊಟ್ಟೊಟ್ಟಿಗೆ ಲಯನ್ಸ್ ಅಂಚಿನ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆದ ಸದಸ್ಯರಾದ ಮುರಾಣಿ ಲಯನ್ಸ್ದ ಬಾರಿ ಪೊರ್ಲದ ಒಂಜಿ ಕಾರ್ಯಕ್ರಮ ನಡೆತದೆ ಪ್ರಾಂತೀಯ ಅಧ್ಯಕ್ಷರನ್ನ ಒಂಜಿ ಕಾರ್ಯಕ್ರಮ ಬಾರಿ ಶೋಕದ ಕ್ರೀಡಾಕೂಟ ಆ ಕ್ರೀಡಾಕೂಟ ಬಾರಿ ಶೋಕದ
ಕಾರ್ಯಕ್ರಮವನ್ನು ಸಂಘಟಿಸನ ವರಿಯಾದ ಶ್ರೀಯುತ ರಾಮಮೋಹನ್ ಆಳ್ವಾರ್ ಗೌರವ ಕೊರಡು ಪಣದಕ್ಕೆ ಏನೊಂದಿಲ್ಲ ಮಾಗಣ ದೇವಸ್ಥಾನ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಧಾರ್ಮಿಕ ಸೇವೆ ಮನ್ಪುಣಂಚಿನ ಎಡ್ಡೆ ಸೌಭಾಗ್ಯವನ್ನು ಪಡೆಯಿನಾರು ಹಿಡಿದುಂಬು ಗಟ್ಟಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಲಾದ ರಡ್ಡ ಅವಧಿಗೆ ಸೇವೆ ಸಂದಾಯಿನಾರು ಶ್ರೀಯುತ ವಿಶ್ವನಾಥ್ ಗಟ್ಟಿ ವಗ್ಗ ಅವರಿಗೆ ಸ್ವಾಗತ ಗೌರವ ಶ್ರೀಯುತ ನಾಗೇಶ್ ಶೆಟ್ಟಿ ಬರೋದಕ್ಕೆ ಏನೊಂದಿಲ್ಲ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಶ್ರೀಯುತ ರಾಜೇಶ್ ಕೊಟ್ಟಾರ್ಲು ಧಾರ್ಮಿಕ ಸೇವೆ ಅಂಚನೆ ಸಾಮಾಜಿಕ ಸೇವಾ ಚಟುವಟಿಕೆ ನಿರಂತರವಾದ ತೊಡಗಿಸಿನಾರು ಈ ಪರಿಸರಡು ಮಾತೆರೆಗಳ ಆತ್ಮೀಯರಾದ ಮಾತೆರೆಗಳ ಪರಿಚಿತರು ಶ್ರೀಯುತ ರಾಜೇಶ್ ಕೊಟ್ಟಾರಿ ಅರೆಗೆ ನಮ್ಮ ಸಂಘದ ಸದಸ್ಯರು ಶ್ರೀಯುತ ತಿಮ್ಮಪ್ಪ ಆಚಾರ್ಯ ಮೇರೆದು ಸ್ವಾಗತ ಗೌರವ ಸಂಘದ ಸುವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ವರ್ಷಪೂರ್ತಿದ ಕಾರ್ಯಕ್ರಮಕ್ಕೂ ಪುಗೇಲು ಕೊಡ್ತಾರೆ ಅಂಚನೆ ಧಾರ್ಮಿಕ ಪರಿಷತ್ತದ ಜಿಲ್ಲಾ ಸದಸ್ಯರಾದ ಸೇವೆ ಸಂದಾಯಿನಾರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರಾದ ಅಂಚನೆ ಬೇತೆ ಬೇತೆ ಸಂಘ ಸಂಸ್ಥೆಯಲ್ಲೆರಡು ಸಕ್ರಿಯರಾದ ಉಲ್ಲೇರು ಅವರಿಗೆ ಸ್ವಾಗತ ಗೌರವ ಶ್ರೀಯುತ ರಾಮಕನಕ ರತ್ನ ಎಜುಕೇಷನ್ ಟ್ರಸ್ಟ್ದ ಮೂಲಕ ಶಿಕ್ಷಣ ಕ್ಷೇತ್ರಗೂ ಪಾದಾರ್ಪಣೆ ಬಂದದ್ದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡಪವೊಂದು ಐತೊಟ್ಟಿಗೆ ಆ ಶಾಲೆಡು ರತ್ನೋತ್ಸವ ಪಂಪಿನಂಚಿನ ಒಂಜಿ ನಾಡಿ ನುಡಿ ವೈಭವದ ಬಾರಿ ಪೊರ್ಲುದ ಸಾಂಸ್ಕೃತಿಕ ಸಾಹಿತ್ಯ ಸಮ್ಮೇಳನ ನಡಪ ಕಜೆ ಈ ಮೇರೆಗೆ ಸುಕ್ರತ್ ಈ ಮೇರೆ ಬತ್ತದ ಸ್ವಾಗತ ಗೌರವ ಕೊರಡು ಪಣದಕ್ಕೆ ಏನೊಂದಿಲ್ಲ ಶ್ರೀಯುತ ಸುಕ್ರತ್ ಬಚ್ಚಿರ ಬಜ್ಜೆ ಕೊಡ್ದು ಅರೆ ವೆಂಕಪ್ಪ ಸಾಲಿಯನ್ ಕಜೆ ಕೇಶವಾಚಾರ್ ಕಿನ್ಯ ನಮ್ಮ ಸಂಘದ ಹಿರಿಯ ಕಲಾವಿದೆ ಶ್ರೀಯುತ ರಾಮಯ್ಯ ಕಿಲ್ಲೆರು ಸಂಘ ಪುಟ್ಟನಗ ಈ ಸಂಘಡು ಇತ್ತನಾರು ಸಂಘದ ಸದಸ್ಯರಾದ ಸಂಘದ ಬೇತೆ ಬೇತೆ ಜವಾಬ್ದಾರಿನ ದತ್ತೊಂದು ಇನಿ ನಮ್ಮೊಟ್ಟಿಗೆ ಗೌರವ ಅಧ್ಯಕ್ಷರಾದ ನಂಗೆ ಮಾತೆರೆಗಳ ಮಾರ್ಗದರ್ಶನ ಮಲ್ತೊಂದು ಇನಿ ನಮ್ಮೊಟ್ಟಿಗೆ ಉಳ್ಳೇರು ಈ 50ನೇ ವರ್ಷದ ಒಂಜಿ ಪುರ್ಲು ತೂಪುನಂಚಿತನ ಭಾಗ್ಯ ನಮ್ಮ ಪಾಲ್ಗೊಂಡು ಪನ್ಪನ ಭಾರಿ ಸಂತೋಷಡು ನಮ್ಮ ಶ್ರೀಯುತ ರಾಮಯ್ಯ ಕಿಲ್ಲೆರು ಮೇರೆಲ್ಲ ನಮ್ಮೊಟ್ಟಿಗೆ ಉಳ್ಳೇರು ಸಂಘದ ಗೌರವಾಧ್ಯಕ್ಷರಾದ ಮೇರೆನ್ನ ಈ ಪೊರ್ತುಡಿಯಾನ ಸ್ವಾಗತ ಮಲ್ತು ಈ ಪರಿಸರಡು ಸಾಧಾರಣ 47 ವರ್ಷಕ್ಕೂ ಮುಂದೆ ಪನೋಲಿ ಅಪ್ಪ ಎಂಕ್ ಮದ್ಮೆ ಆತಿಜಿ ಯಾನು 24 ವರ್ಷ ಪ್ರಾಯದ ಎಂಕ್ಲೆಗೆ ಮಾತೆರೆಗಳ ಮುಲ್ಪ ಯಕ್ಷಗಾನದ ಬಗ್ಗೆ ಅಭಿರುಚಿ ಆಸಕ್ತಿ ಪುಟ್ಟಿರ ಕಾರಣ ಎಂಕ್ಲ ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಅಪ್ಪ ಎಂಕುಲು ಯುವಕಿಯರು ಸನ್ಮಾನ್ಯ ಐತಪ್ರೈಕುಲು ದೇವಸ್ಥಾನದ ಆಡಳಿತ ಚುಕ್ಕಾಣಿನ ಪತ್ತದು ಸಾಧಾರಣ ಒಂಜಿ 35 ವರ್ಷೋಡ್ಲ ಮಿತ್ತು ಆಡಳಿತ ಮಲ್ತಿನಾರು ಆರ್ನ ಒಟ್ಟಿಗೆ ಎಂಕ್ಲೆಗೆ ಯಕ್ಷಗಾನಕ್ಕೆ ಸ್ಫೂರ್ತಿ ಕೊರ್ತಿರಾರು ದೇವಸ್ಥಾನದ ಪರಿಸರಡು ಹಿರಿಯರಾಯನಂಚಿನ ಕೆಲವು ಎಂಕಲ್ನ ಯಕ್ಷಗಾನ ಬಂಧುಲಿತ್ತೇರು ಆನಂದ ಆಳ್ವೇರು ನಾರಾಯಣ ದೇವಾಡಿಗರು ಅವೇ ರೀತಿಡು ಅನೇಕ ಮಹನೀಯರು ಈ ಸೇವೆ ಸಲ್ಲಿಸಿನ ಹುರುಪುಡು ಎಂಕುಲ ಯಕ್ಷಗಾನ ಪ್ರದರ್ಶನ ಮಲ್ಪಡು ಅಂತ ಆಶೆಡು ಪೂರ್ತಿ ಯಕ್ಷಗಾನದ ನಾಟ್ಯದ ಅಭಿನಯದ ಎಂಕ್ಲಿಗೆ ಇಜ್ಜಿಡಲ ಎಂಕುಲು ಪ್ರಾಕ್ಟೀಸ್ ಮಲ್ತದೆ ವರ್ಷೋಡು ಕೆಲವು ಪ್ರದರ್ಶನ ದೇವಸ್ಥಾನಡು ಜಾತ್ರೆದ ಬರ್ತುಲ್ಲ ಕೊರಿಯ ಅಲ್ಪ ಯಕ್ಷಗಾನ ಸಂಘ ಬುಳೇಡು ಇಂದೇನು ತೂಯಿನಂಚಿನ ಊರ್ದ ಹಿರಿಯರು ಅನೇಕ ಮಂದಿ ಸೇರಿದು ಎಂಕ್ಲೆ ಮುಲ್ಪಲ ಒಂದು ಯಕ್ಷಗಾನ ಸಂಘ ಆವಡು ಪಣದು ಸನ್ಮಾನ್ಯ ಶ್ರೀ ಮೈಂದ ಪೂಜಾರಿ ಕನಕಮುಗೇರು ಮೇರ್ನ ಹಿರಿತನೊಟ್ಟು ಊರ್ದ ಹಿರಿಯಾಕಳು ಮಾತೆಲ್ಲ ಸೇರಿದು ಈ ಜಾಗೆಡೊಂಜಿ ಎಲ್ಲೆ ಮಟ್ಟದ ಕಟ್ಟಡ ಅಂಡು ಕಾಲಕ್ರಮೇಣ ಅವು ಬೆಳೆದು ಓಡ್ದ ಕಟ್ಟೋಣ ಅಂಡು ಐದೊಕ್ಕ ಇನಿ ಸುಸಜ್ಜಿತವಾದ ಕಟ್ಟಡ ದುಂಬತ್ತನೆ ಇನ್ನು ಪಣಿಯರ ಬಂಡು ಮಸ್ತುಂಡು ಮಾತು ಗೊತ್ತಿದ್ದ ವಿಷಯ ಇನಿ ಈ ಸಂಘ ಈ ಮುಟ್ಟಾಗಿ ಬೆಳೆವಡ್ದಾಣ ದತ್ತೊಟ್ಟಿಗೆ ಮಸ್ತ್ ಜನ ಪರ್ಮುದನಕ್ಲು ಉಳ್ಳೇರು ಇನಿ ಹಾಕಲು ಕೆಲವರು ಪ್ರಾಯ ಆದಲ ಅನಾರೋಗ್ಯಡ್ಲ ಅಥವಾ ಕೆಲವರು ದೇವರನ್ನ ಪಾದ ಸೇರಿನಕ್ಲು ಮಸ್ತ್ ಜನ ಉಳ್ಳೇರು ಆಂಡ ಎಂಕೊಂಜಿ ಸಂಗೋಡು ಇನಿ ಮುಟ್ಟ ಕೈತಲ್ ಉಳ್ಳಾನು ದತ್ತೊಟ್ಟಿಗೆ ಉಪ್ಪುನ ಒಂಜಿ ಸೌಭಾಗ್ಯವನ್ನು ದೇವರು ಕೊಡ್ತೇರು ಜವಣರ್ನ ಒಡನಾಟೋಡು ನಮ್ಮಡ್ದು ತೀರ್ನಂಚಿನ ಸಹಾಯ ಮಲ್ತೊಂದು ಅಕ್ಲ ಒಟ್ಟಿಗೆ ಇತ್ತೊಂದು ಈ ಸಂಘದ ಒಂಜಿ ಪೊರ್ನ ತೂಪುನಂಚಿನ ಸೌಭಾಗ್ಯ ಇಂಚನೆ ಬರ್ಪಿ ವರ್ಷಕ್ಕೆ 50ನೇ ವರ್ಷದ ಕಾರ್ಯಕ್ರಮ ಮಲ್ಪೋಡು ಬಣದು ಎಂಕಲು ಮೀಟಿಂಗ್ ಮಲ್ತದೆ ಐಕೆ ಬೋಡಾಪುನಂಚಿನ ವ್ಯವಸ್ಥೆಯನ್ನು ಮಲ್ತೊಂದು ಈ ಕ್ಷೇತ್ರೋಡು ಅನೇಕ ಎಡ್ಡ ಕೆಲಸಗಳು ಆತಂಡು ಐಕೆ ಎಂಕ್ಲೆಗೆ ಬೆನ್ನೆಲುಬಾದ ಉಂತನಕ್ಲು ಮಸ್ತ್ ಜನ ಹಿರಿಯರು ಉಳ್ಳೇರು ಐತ ಒಟ್ಟಿಗೆಲ್ಲ ಎಂಕ್ಲೆಗೆ ರಡ್ಡು ಕಣ್ಣದ ಲೆಕ್ಕ ಸನ್ಮಾನ್ಯ ಶ್ರೀ ಕೆ.ಟಿ. ಸ್ವರ್ಣರು ಅವೇ ರೀತಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಎಂಕ್ಲು ಎಪ್ಪಲೆತ್ತಂಗ್ಲ ಬತ್ತದು ಎಂಕ್ಲ ಒಟ್ಟಿಗೆ ಇತ್ತೊಂದು ಎಂಕ್ಲೆಗೆ ಸಂಪೂರ್ಣ ಒಂಜಿ ಧೈರ್ಯ ಕೊರತನಾಕ್ಲು ರಡ್ಡು ಜನ ವ್ಯಕ್ತಿಗಳು ಅಂಚನೆ ಅನೇಕ ಜನ ಉಳ್ಳೇರು ಒರಿಯರು ನಾನು ಪಣಿಯರ್ ಪೋಪುಜಿ ಇನಿ ಎಂಕ್ಲು ಹಮ್ಮಿ ಪಾಡೋದು ನಂತೆ ಯೋಜನೆಗಳು ಗೊತ್ತುಂಡು ನಿಕ್ಲೆಲ್ಲ ವೇದಿಕೆ ಎಡತನಕ್ಲೆಲ್ಲ ಗೊತ್ತುಂಡು ಒಂಜಿ ವರ್ಷದ ಉಲಾಯ್ಡು 50 ತಿಕಡು ಈ ಯಕ್ಷಗಾನದ ಪ್ರದರ್ಶನ ಆವಡು ಮನ್ಪ ಒಂಜಿ ಉದ್ದೇಶ ಎಂಕಲ್ನ ಅವೇ ರೀತಿ ಭಜನಾ ಗಮ್ಮಟ ಅವೇ ರೀತಿ ಈ ಕ್ಷೇತ್ರಕ್ಕೆ ಬಡಾಪನಂಚಿಂದು ಪರಿಸರದ ಶುದ್ಧೀಕರಣ ಮಲ್ಪನಂಚಿನ ಕೆಲವು ಸಮಾಜಕ್ಕೆ ಬಡಾಪನಂಚ ಕೆಲಸಗಳು
ಎಂಕುಲು ಖಾಲಿ ಯಕ್ಷಗಾನ ಒಂಜೇನೆ ಪತ್ತೊಂದು ಕೊಲ್ಲುದಿಯ ಸಮಾಜಮುಖಿಯಾನ ಕೆಲವು ನಮ್ಮಂದೆಟ್ಟ ಬ್ರಹ್ಮಶ್ರೀ ಬಾಲಕೃಷ್ಣ ಭಟ್ ಪಂಜಾಳ ಅಂಚನೆ ಮಾತ ಅತಿಥಿ ಗಣ್ಯರು ಕೂಡಾಳ ಬೆಳಗಾವಿನ ಮೂಲಕವಾದ ಈ ಸುವರ್ಣ ಸಂಭ್ರಮ ಅವು ನಿರಂತರವಾದ ಸಂಭ್ರಮದ ಕಾರ್ಯಕ್ರಮಗಳನ್ನು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಆಚರಿಸಲಿಕ್ಕೆ ಆವಡು ಪಂಪಣಂಚಿನ ಸಂಕಲ್ಪಡು ಮಾತೆರ್ನಲ ಸಹಕಾರದ ಭರವಸೆಡು ಇನ್ನು 49ನೇ ವರ್ಷದ ವಾರ್ಷಿಕೋತ್ಸವದೊಟ್ಟಿಗೆ ಸುವರ್ಣ ಮಹೋತ್ಸವದ ಸರಣಿ ಕಾರ್ಯಕ್ರಮ ಉದಿಪನವನ್ನೊಂದು ಸತ್ಯದಂಚಿ ಕತ್ತಲೆದು ಗೊಲ್ಪುದಂಚಿ ಅಂಚನೆ ಮುಖ್ಯನಿಗೆಂಬುದು ಅಮರತ್ವದಂಚಿ ಬಂದನಂಚಿನ ಗೀತದ ಪಾತ್ರ ನಮ್ಮ ಕತ್ತಲೆಡು ಇತ್ತುನಲ ಆ ಕತ್ತಲೆಯನ್ನು ಬೆಳಗಾರ ಒಂದು ಎಲ್ಲಿಯ ದೀಪ ಯಾರು ಆ ದೀಪ ನಮ್ಮ ಜಗತ್ತನ್ನು ಬೆಳಗಾವಣು ಪನ್ಪನ ಭ್ರಮೆ ಆಯ್ತು ಆಡ ಜ್ಞಾನದ ಸಂಕೇತವನ್ನು ಕೊರ್ಪಣಂಚಿನ ಬೊಳ್ಪಾದ ನಮ್ಮ ಬೆಳಗಾವಣು ಪನ್ಪಣಂಚಿನ ನಂಬಿಕೆ ನಮ್ಮ ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದಿರುವ ಊರ ಪರವೂರ ಬಂಧುಗಳೇ, ಶ್ರದ್ಧೆಯ ಮಾತೆಯರೇ, ಮಂಗಳೂರು ತಾಲೂಕು ಕಿನ್ಯ ಗ್ರಾಮದ ನಮ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ ಇದರ 49ನೇ ವಾರ್ಷಿಕೋತ್ಸವದ ಕಿರು ವರದಿಯನ್ನು ತಮ್ಮ ಮುಂದೆ ವಾಚಿಸಲು ಇಚ್ಛಿಸುತ್ತೇನೆ. ಆದರಣೀಯರೇ, 1971ರಲ್ಲಿ ಕೆ ವೆಂಕಪ್ಪ ಮಾಸ್ತರ್ ಸಂಪಾಜೆ ಇವರ ನೇತೃತ್ವದಲ್ಲಿ ಮುಂದುವರೆದು ಕಿನ್ಯ ಗ್ರಾಮದ ಹಿರಿಯರ ಮತ್ತು ಕಿರಿಯರ ಬೆಂಬಲ ಆಶೀರ್ವಾದಗಳೊಂದಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಎಂಬ ಸಂಸ್ಥೆಯಾಗಿ ರೂಪುಗೊಂಡಿತು. ಪ್ರಾರಂಭದಿಂದಲೇ ಈ ಸಂಸ್ಥೆಗೆ ಸ್ಥಳದಾನ ಹಾಗೂ ಪ್ರಾರಂಭಿಕ ಕಟ್ಟಡ ನಿರ್ಮಾಣವಾಗಲು ಅವಿರತ ದುಡಿದವರಲ್ಲಿ ಕಿನ್ಯ ಮಿತ್ತಡ ದಿವಂಗತ ಮೈಂದ ಪೂಜಾರಿ ಹಾಗೂ ಇವರೊಂದಿಗೆ ಊರ ಹಿರಿಯರು, ಕಿರಿಯರು ಮತ್ತು ಯುವಕರು ಜೊತೆಗೂಡಿಕೊಂಡು ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಯಕ್ಷಗಾನ ಪ್ರದರ್ಶನದವರೆಗೆ ಸಂಘವು ಮುನ್ನಡೆಯುತ್ತಾ ಬಂದಿದೆ. 1982ರಲ್ಲಿ ಯಕ್ಷಗಾನ ಸಂಘವನ್ನು ಕೇಂದ್ರವಾಗಿಟ್ಟುಕೊಂಡು ಯುವಶಕ್ತಿ ಎಂಬ ಹೆಸರಿನಲ್ಲಿ ಸ್ಥಳೀಯ ಯುವಕರ ಸಂಘಟನೆಯೊಂದು ಕ್ರೀಡಾ ಚಟುವಟಿಕೆಯನ್ನು ಆರಂಭಿಸಿದಾಗ ಯಕ್ಷಗಾನ ಸಂಘವು ವಿಸ್ತಾರವಾಯಿತು. ನಮ್ಮ ಸಂಸ್ಥೆಯಲ್ಲಿ ಉಚಿತ ಯಕ್ಷಗಾನ ತರಬೇತಿ ಹಾಗೂ ಪ್ರತಿ ಆದಿತ್ಯವಾರ ಭಜನಾ ಕಾರ್ಯಕ್ರಮ ಮತ್ತು ಅನೇಕ ಶ್ರಮದಾನ ಸೇವೆಗಳನ್ನು ಮಾಡಿರುತ್ತೇವೆ. ನವರಾತ್ರಿ ಸಮಯದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ವಿವಿಧ ಸಂಘ ಸಂಸ್ಥೆಗಳನ್ನು ಕರೆಸಿ ಭಜನಾ ಕಾರ್ಯಕ್ರಮ ನಡೆಸುತ್ತೇವೆ. ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಭಜನಾ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಸದಸ್ಯರು ಪಾಲ್ಗೊಂಡಿರುತ್ತಾರೆ. ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಧ್ಯಾಹ್ನ ತಾಳಮದ್ದಲೆ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ. ದಿನಾಂಕ 15/3/18ರಂದು ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಜಾತ್ರೋತ್ಸವದಂದು ನಮ್ಮ ಸಂಘದ ಸದಸ್ಯರು ಹಾಗೂ ಅತಿಥಿ ಕಲಾವಿದರಿಂದ ಶ್ರೀಮತಿ ಮತ್ತು ಶ್ರೀ ಪುರಂದರ ಶೆಟ್ಟಿ ತಟ್ಟಾಜೆ ಇವರ ಸೇವಾರೂಪವಾಗಿ ಕುಡಿಯನ ಕನ್ನಿ ಎಂಬ ಯಕ್ಷಗಾನ ಬಯಲಾಟವು ಜರುಗಿದೆ. ದಿನಾಂಕ 26/1/2019ರಂದು ಶ್ರೀಮತಿ ಮತ್ತು ಶ್ರೀ ಮಂಜುನಾಥ್ ಭಟ್ ದೇವಿನಗರ ರಕ್ತೇಶ್ವರಿ ಸೇವಾ ಟ್ರಸ್ಟ್ ಇವರ ಆಶ್ರಯದಲ್ಲಿ ಹರಿಕಥಾ ಸಪ್ತಾಹದ ಸಮಾರೋಪದಂದು ನಮ್ಮ ಸಂಘದ ಸದಸ್ಯರು ಮತ್ತು ಅತಿಥಿ ಕಲಾವಿದರೊಂದಿಗೆ ಮತ್ಸ್ಯಾವತಾರ ಎಂಬ ಯಕ್ಷಗಾನ ಬಯಲಾಟವು ಜರುಗಿತು. ದಿನಾಂಕ 22/11/2018ರಂದು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಿಯ ಜೀರ್ಣೋದ್ಧಾರದ ಶ್ರಮದಾನದಲ್ಲಿ ನಮ್ಮ ಸಂಘದ ಸದಸ್ಯರು ಪಾಲ್ಗೊಂಡಿರುತ್ತಾರೆ. 2019-20ನೇ ಸಾಲಿಗೆ ನಮ್ಮ ಸಂಘವು ಸುವರ್ಣ ಸಂಭ್ರಮದ ಆಚರಣೆಯಲ್ಲಿದ್ದು ಈಗಾಗಲೇ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರುತ್ತೇವೆ. 2013-14ನೇ ಸಾಲಿನಲ್ಲಿ ನಡೆದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವು ಪರವೂರ ದಾನಿಗಳ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಜರುಗಿ ಅದರಲ್ಲಿ ಉಳಿದ ಮೊತ್ತದಿಂದ ಒಂದಂತಸ್ತಿನ ಯಕ್ಷಸಭಾಭವನ್ನು ನಿರ್ಮಿಸಿ ಮುಂದಿನ ಸುವರ್ಣ ಸಂಭ್ರಮಕ್ಕೆ ಮೇಲಂತಸ್ತಿನ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸುವರೆ ತಮ್ಮೆಲ್ಲರ ಸಲಹೆ ಸಹಕಾರವನ್ನು ಬಯಸುತ್ತಾ ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದುಡಿದು ನಮ್ಮ ಸಂಸ್ಥೆಗೆ ಬೆನ್ನೆಲುವಾಗಿ ನಿಂತು ಸರ್ವ ರೀತಿಯಿಂದ ಸಹಕರಿಸಿದ ಮಹನೀಯರಿಗೆ ಪರವೂರ ದಾನಿಗಳಿಗೆ ತುಂಬು ಹೃದಯದ ಕೃತಜ್ಞತೆಯೊಂದಿಗೆ ಹಾಗೂ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಬಯಸಿ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಲ್ಲಿ ಪ್ರಾರ್ಥಿಸುತ್ತಾ ಈ ಕಿರುವರದಿಯನ್ನು ಮುಗಿಸುತ್ತೇನೆ. ಈ ಸಂಘ ಸಂಸ್ಥೆಯ ವಿಚಾರ ವರದಿಯಲ್ಲಿ ಅವಳು ಹೇಳಿದಂತೆ ಆದಿಂದಲೇ ನಮ್ಮನ್ನು ಆ ದೇವರನ್ನು ಇಟ್ಟುಕೊಂಡು ಮಾಡಲಿಕ್ಕೆ ನಮ್ಮನ್ನು ಕರೀತಾರೆ. ಇಲ್ಲಿ ಬಂದು ನಮಗೆ ತಿಳಿದನ್ನು ನಾವು ತಿಳಿದ ವಿಷಯವನ್ನು ಮತ್ತೊಬ್ಬರನ್ನು ಕರೆಸಿ ನೆರವೇರಿಸುತ್ತಾ ಬಂದಿದ್ದೇವೆ. ಆದರೆ ಇಲ್ಲಿ ಯಕ್ಷಗಾನದಲ್ಲಿ ಮಾತ್ರ ಅವರಿಗೆ ಇಷ್ಟ ಅಲ್ಲ, ಎಲ್ಲದಲ್ಲಿಯೂ ಸೇರಿಕೊಂಡಿದ್ದಾರೆ. ಆಚೆಯಿಂದ ಪ್ರತಿ ವರ್ಷವೂ ದೇವತಾ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಮಹಾದೇವಿ ಆರಾಧನಾಮೂರ್ತಿ ಇವರೆಲ್ಲರನ್ನು ನಮಿಗೊಂಡು ಬಂದವರಿಗೆ ತಕ್ಕಂಥ ಇಷ್ಟಾರ್ಥ ಕೊಟ್ಟು ಅವರನ್ನು ರಕ್ಷಣೆ ಮಾಡಬೇಕು. ಮಾತ್ರ ಅಲ್ಲ, ಈ ಸ್ಥಳ ಕೂಡ ಬೆಳಗಬೇಕು ಅಂತ ಒಂದು ಉದ್ದೇಶ. ಆದ್ದರಿಂದ ಬರುವ ವರ್ಷ 50ನೇ ವರ್ಷ.
ಆ 50ನೇ ವರ್ಷವನ್ನು ಸುವರ್ಣ ಮಹೋತ್ಸವ ಅಂತಲೇ ಕರೀತಾರೆ. ಚಿನ್ನದಾಗಿ ಆ ಮಹಾದೇವಿ ಅನುಗ್ರಹ ಕೊಟ್ಟು ಎಲ್ಲರಿಗೂ ಉತ್ಸಾಹ ಕೊಟ್ಟು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಇದು. 50 ಜನರಿಗೆ 100 ಜನದ ಸಹಕಾರ ಬೇಕಾಗ್ತದೆ. ಆದ್ದರಿಂದ ಎಲ್ಲರಿಗೆ ಮನಸ್ಸು ಕೊಟ್ಟು ಸಹಕಾರ ಕೊಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಯಾಗಿ ಮಾಡಬೇಕು ಅಂತ ನನ್ನದು ಒಂದನೇ ಪ್ರಾರ್ಥನೆ ಆ ದೇವಿಯಲ್ಲಿ. ಮಾತ್ರ ಅಲ್ಲ, ನಾವು ದೇವಸ್ಥಾನದಲ್ಲಿ ಕೂಡ 1 ವರ್ಷ ಅಲ್ಲ, ದೇವಸ್ಥಾನದ ದೇವರ ಪ್ರಸಾದವನ್ನು ಮಾತ್ರ ಅಲ್ಲದೆ ಹೊರತು ಬೇರೆ ಎಂಥದ್ದು ಇಲ್ಲ. 1 ವರ್ಷ ಪಂಚಗಜ ಪ್ರಸಾದ ಕೂಡ ಇಲ್ಲ. ಆದರೂ ಅವರು ಆ ಉದ್ದೇಶದಲ್ಲಿ ಬರುವುದಲ್ಲ, ದೇವರ ಅನುಗ್ರಹಕ್ಕೆ ಬಯಸುವುದು. ದೇವತಾ ಅನುಗ್ರಹದಿಂದ ಅದು ಚಂದದಲ್ಲಿ ನಡೀತಾ ಉಂಟು. ಅದು ಕೂಡ ಇನ್ನು ಮುಂದೆ ಕೂಡ ನಡೆಯಲಿ. ಆ ದೇವರ ಅನುಗ್ರಹ ಸಂಪೂರ್ಣ ಈ ಸಂಘ ಸಂಸ್ಥೆಗೆ ಒದಗಲಿ ಅಂಥೇಳಿ ನಾನು ಪ್ರತ್ಯೇಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹೆಚ್ಚು ನಾವು ಹೇಳಲಿಕ್ಕೆ ಹೋಗಲಿಕ್ಕಿಲ್ಲ. ಇನ್ನು ಎಲ್ಲರ ಹೆಚ್ಚು ಮುಂದೆ ಹೋದರೆ ಹಸಿವಿನ ವರದಿಂದ ಇದು ಮನಸ್ಸಲ್ಲಿ ಮಸ್ತಾಪ ಮಾಡಿಕೊಳ್ಳಿದ್ದಾರೆ. ಆದ್ದರಿಂದ ನಾನು ಇಷ್ಟು ಮಾತನ್ನು ಹೇಳಿ ಮುಂದಿನ ಕಾರ್ಯ ದೇವರು ಎಲ್ರಿಗೂ ಅನುಗ್ರಹ ಹಾಗೆ ಪ್ರಚೋದನೆ ಕೊಟ್ಟು ನಡೆಯಲಿ ಅಂತ ಮಹಾದೇವಿಯಲ್ಲಿ ಪ್ರಾರ್ಥನೆ ಮಾಡಿ ನನ್ನ 2 ಮಾತನ್ನು. ಇವರಿಂದ ಸುವರ್ಣ ಸಂಭ್ರಮದ ಲಾಂಛನದ ಬಿಡುಗಡೆ. ವಂದನೆಗಳು ಶ್ರೀಯುತ ಮೈಂದ ಪೂಜಾರಿ ಮಿತ್ತಾಡ ಇವರಿಗೆ. ನಮ್ಮ ಸುವರ್ಣ ಸಂಭ್ರಮದ ವಾರ್ಷಿಕ ಕಾರ್ಯಕ್ರಮಗಳ ಆ ಒಂದು ವಿಜ್ಞಾಪನಾ ವರದಿ ಇದೆ. ಅದರಲ್ಲಿ ಕಾರ್ಯಕ್ರಮಗಳ ಒಂದು ನೋಟದ ವಿಜ್ಞಾಪನಾ ಪತ್ರ ಬಿಡುಗಡೆ, ವಾರ್ಷಿಕವಾಗಿ 50 ಯಕ್ಷಗಾನ ಕಾರ್ಯಕ್ರಮಗಳು, ತಾಳಮದ್ದಲೆ, ಸ್ವಚ್ಛತಾ ಅಭಿಯಾನ, ಶ್ರಮದಾನ, ಧಾರ್ಮಿಕ ಸೇವೆ, ಭಜನೆ, 50 ಮನೆಗಳಲ್ಲಿ ಭಜನೆ, ಹೀಗೆ ಇತ್ಯಾದಿ ವಿಜ್ಞಾಪನಾ ಪತ್ರ. ಆಡಳಿತ ಈ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ 49ನೇ ವರ್ಷ ವಾರ್ಷಿಕೋತ್ಸವದ ಹಾಗೂ 50ನೇ ವರ್ಷದ ಶುಭ ಕಾರ್ಯಗಳಿಗೆ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿದ ಸತ್ಯಶಂಕರ ಬಳ್ಳಾವ ಹಾಗೂ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನ ಮಲ್ತನ ನಮ್ಮ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಂಜನೆ ತಳಪಾಡಿ ಅಂಜನೆ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನ ಮಂಜಾಡಿ ಪ್ರಧಾನ ಅರ್ಚಕರಾಯನ ಶ್ರೀ ವೇದಮೂರ್ತಿ ಬಾಲಕೃಷ್ಣ ಭಟ್ ಪಂಜಾಲ ಅಂಜನೆ ಪೂರ ವೇದಿಕೆ ಹಿಡಿತನ ಮಾತಾ ಗಣ್ಯರೇ ಅಂಜನೆ ಈ ಸಂಘದ ಸದಸ್ಯರೇ ಅಧ್ಯಕ್ಷರೇ ಒಕ್ಕ ಮಾತು ಸೇರಿದ ಬಿಣ್ಣರೆ ಈ 49 ವರ್ಷ ಎಂಚ ಬತ್ತನ ನೆಟ್ಟು ಎಂಚ ನಡತನ ಈ ಸಂಘ ಎಂಚ ಬುಳ್ಳೆಣ್ಣು ಇತ್ತ ವಾರ್ಷಿಕ ನೆಟ್ಟು ವರದಿಡ್ಲ ಓದಿಯರು ಅಂಚನೆ ಮೂಲ ಪ್ರಸ್ತಾವನೆ ಮಲ್ತನ ಅಧ್ಯಕ್ಷರ ಪಂಡಿರ ಇನ್ನು ಈ ನೆತ್ತ ಈ ಬೆಳವಣಿಗೆ ಬುಕ್ಕೊಂಜಿ ಎಂಚ ತೂಲಿ ಬಂಡ ಈ 50ನೇ ವರ್ಷದ ಕಾರ್ಯಕ್ರಮ ಇತ್ತು ಬೇಗನೆ ಸುರುಟೆ 49 ವರ್ಷದ ವಾರ್ಷಿಕ ಕಾರ್ಯಕ್ರಮಡೆ ನೆಕ್ ಬೋಡಾಪನ ಕಾರ್ಯಕ್ರಮ ಪೂರ ಮಲ್ತದು ನೆಕ್ಕ ಮಲ್ತನ ನುವೆ ನೆತ್ತ ಈ ಸಂಘದ ಒಂಜಿ ಈತು ಬೆಳವಣಿಗೆಗೆ ಕಾರಣ ಇಂಚಿನ ಮುಂದಾಲೋಚನೆ ಕಾರ್ಯ ಒಂದು ಪಂಡ್ರೆ ಸಂತೋಷ ಪಡ್ಪೆ ಇನಿ ಮಾತು ಮಕ್ಕಳ ಜೋಕಲ್ನ ಕಾರ್ಯಕ್ರಮ ತುಯಾರು ಏತು ಪೊರ್ಲದ ಜೋಕಲ್ ಪೂರ ಏತು ಕಾರ್ಯಕ್ರಮ ಮಲ್ತಿರ ಅಂಚನೆ ಈತು ವರ್ಷದ ಈ ನಡೆನು ತೂನಗ ಈ ಸಂಘ ನಲ್ಲ ಮಸ್ತ್ ದುಂಬು ಓಪನ್ ಬೇಕಲ್ನ ಬೊಕ್ಕ ಉದ್ದೇಶ ತೂನಗ ಒಂಜಿ ಯಕ್ಷಗಾನ ಮಾತ್ರ ಹತ್ತು ಪೂರ ನಮೂನೆದ ಕಾರ್ಯಕ್ರಮಗಳ ಬೇಕಲು ಭಾಗವಹಿಸೊಂದು ಊರ್ದ ಅಭಿವೃದ್ಧಿಗಳ ಊರ್ದ ನೆಕ್ ಸ್ವಚ್ಛತೆ ಅದಕ್ಕೆ ನೆಕ್ ಪೂರ ಮಕ್ಕಳು ಧ್ಯಾನ ಕೊರೊಂದು ಮಾತ ಕೆಲಸ ತೊಡಗೊಂದುಲ್ಲೇರು ಬಂದು ಭಾರಿ ಸಂತೋಷ ಪಡೊಂದುಲ್ಲೆ ಅಂಚನೆ ಈ ಇನ್ನಿತ ಈ ಸುವರ್ಣ ಮಹೋತ್ಸವದ ಸಂಭ್ರಮದ ಈ ಒಂಜಿ ಕಾರ್ಯಕ್ರಮದ ಈ ಇನ್ವಿಟೇಷನ್ ಇನಿ ರಿಲೀಸ್ ಮಾಡ್ತೇವೆ ಈ ಇನ್ವಿಟೇಷನ್ ಪೂರ ನಮ್ಮ ತುಳುನಾಡ್ದ ಪೂರ ಮೂಲೆ ಮೂಲೆಗೆ ಹೋದು ಪೂರ ಅದಕ್ಕೆ ಬೊಕ್ಕೊಂಜಿ ಅಂಚನೆ
ಯಕ್ಷಗಾನದ ಕಾರ್ಯಕ್ರಮವನ್ನು ಮಲ್ಪಡು ಪ್ರತಿಯೊಂದು ಕಡೆ ಮಲ್ಪಡು ಮಕ್ಕಳಿಗೆ 50 ಖಂಡಿತ 5 ಹೆಚ್ಚು ಕಾರ್ಯಕ್ರಮಗಳು ತಿಕ್ಕುನು ಬಂದ ಸಂತೋಷ ಪಡೋದಿಲ್ಲ. ಈ ನಿತ್ಯ ಈ ಕಾರ್ಯಕ್ರಮ ಇಂಥ ಯಕ್ಷಗಾನದ ಕಾರ್ಯಕ್ರಮ ಕೊಂಚ ಭಾಗವಹಿಸಿನ ಒಂಜಿ ಹಿಂದೂ ತಿಕ್ಕನಾಗ ಅನ್ನೋ ಒಂಜಿ ದುಂಬದ ಒಂಜಿ ನೆನಪು ಯಾನ್ ನಿಕ್ಲಿನ ಎದುರು ಪಂಡಿರೋರ್ಲೆ. ಯಾನು ಹೈಸ್ಕೂಲ್ ಉಪ್ಪನಾಗ 7ನೇ ಕ್ಲಾಸ್ ಉಪ್ಪನಾಗ ಯಕ್ಷಗಾನಡು ಒಂಜಿ ಭಾರಿ ಪುದರ್ ಪೋಯಿನ ಒಂಜಿ ವೇಷಧಾರಿ ಕುರಿಯ ವಿಠಲ್ ಶಾಸ್ತ್ರಿಗಳು ಆರ್ನ ಮೆಗ್ಗೆನ ಮಗೆ ಇತ್ತದ ಕುರಿಯ ಗಣಪತಿ ಶಾಸ್ತ್ರಿಗಳು ಕಟೀಲ್ದ ಯಕ್ಷಗಾನಡು ಅರ್ಥಧಾರಿ ಅದು ಭಾಗವತರಾದ ಕೆಲಸ ಅಂತಂದ್ಲೇರು ಎಂಗ್ಲ ಹೈಸ್ಕೂಲ್ ಒಟ್ಟಿಗೆ ಕ್ಲಾಸ್ ಇಡಿತ್ತು. ಆ ಟೈಮಡು ಎಂಗ್ಲೊಂಜಿ ಸ್ವಾತಂತ್ರ್ಯ ದಿನ ಮತ್ತು ರಿಪಬ್ಲಿಕ್ ಡೇತ ಒಂಜಿ ಕಾರ್ಯಕ್ರಮಕ್ಕೆ ಒಂಜಿ ಯಕ್ಷಗಾನ ಶ್ರೀಕೃಷ್ಣ ಲೀಲೆ ಕಂಸವದೆ ಮಲ್ಪುಣಿಂದ ಡಿಸೈಡ್ ಮಲ್ತದು ಆಯ್ತು. ಆರು ಗಣಪತಿ ಶಾಸ್ತ್ರಗಳು ಕಂಸೆ ಅದು ಮಲ್ತೇರಿ ಯಾನು ಕೃಷ್ಣ ಅದು ಆರ್ನ ಕುರಿಯ ಶಾಸ್ತ್ರ ವಿಠಲ ಶಾಸ್ತ್ರ ಇಲ್ಲಾಡ್ದು ನಿರಂತರ ಅದು ಒಂಜಿ ತಿಂಗಳು 5 ಮೈಲ್ ನಡತ್ತಬೋದು. ಆರ್ನ ಇಲ್ಲಾಡು ರಾತ್ರಿ ಕುಲ್ಲದು ಯಕ್ಷಗಾನ ಕಲ್ತದು ಆ ಒಂಜಿ ಪಾತ್ರ ಮಲ್ತದು ಆ ಮಲ್ತ್ರ ಮಾತ್ರ ಎಂಕ ಆ ಮೂಮೆಂಟ್ ಇತ್ತಲ್ಲ ಎಂಕ ನೆನಪಾಪಡಿ ಇನ್ನಿತ್ತ ಜೋಕ್ಲೇನ್ ಬರೋದು ಜಾಲ ಕ್ಯಾರೇಜ್ ಅಂದೆ ಯಕ್ಷಗಾನ ಪೂರ ಡ್ಯಾನ್ಸ್ ಮಲ್ಪೇರು ಯಕ್ಷಗಾನ ಮಲ್ಪೇರು ಪೂರ ಮಲ್ಪೇರು ಅಪ್ಪಗ ನಂಗೆ ಎಲ್ಲಿ ಪ್ರಾಯಡಿಕ್ಲೆಗ್ ಜಾಲ ಸ್ಟೇಜಿದ ಕಾರ್ಯಕ್ರಮ ಪೂಜಿ ಎಂಕದ ಅವು ಒಂಜಿ ಫಸ್ಟ್ದ ಕಾರ್ಯಕ್ರಮ ಸ್ಟೇಜಿಡು ಅವತ್ತಂದೆ ಚಳಿ ಊರ್ಡು ಮತ್ತು ಡಿಸೆಂಬರ್ ಜನವರಿ ಟೈಮ್ಡು ಭಾರಿ ಚಳಿ ಎಂಕ ಕೃಷ್ಣನ ವೇಷ ಬಾಡ್ರೆ ಮೇಯ್ ಬಿಡ್ದು ಕೃಷ್ಣನ ವೇಷ ಬಾಡೋದಿರುತ್ತೆ. ಮೇಯ್ ಬಿಡ್ದು ಕೃಷ್ಣ ವೇಷ ಬಾಡ್ದು ಒಂಜಿ ಸ್ಟೇಜ್ ಫಿಯರ್ ಬಕ್ಕೊಂಜಿ ಚಳಿ ಪಿದ ಉಲೈ ಗ್ರೀನ್ ರೂಮ್ ಉಪ್ಪನಾಗ ಎಂಕ ಉತ್ತರ ಒಂದು ನಡ್ಕೊಂದಿತ್ತು ದರ್ಶನ ಬತ್ತಲೆಕ್ಕ ಒಂದಿತ್ತು. ಆಂಡ ಸ್ಟೇಜಿಗೆ ಬಂದ ಎತ್ತೊಂಜಿ ಯಕ್ಷಗಾನದ ಒಂಜಿ ಒಂಜಿ ಶಕ್ತಿ ಬಂಡ ಆ ಹಿಮ್ಮೇಳನ ಅವು ಆ ಶಕ್ತಿ ಕೊರ್ಪುಂಡು ಆ ಚಳಿನ ಬುಡ್ಪ ಅದು ಪೂರ ಶಕ್ತಿ ಕೊರ್ದು ಅವು ಒಂಜಿ ಭಾರಿ ಶೋಕದ ಒಂಜಿ ಒಂದು ಆಯ್ನ ಸವಿ ನೆನಪು ಹೆಂಗೆ ಇತ್ತಲ್ಲ ಉಂಟು. ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯೋಗಮಂಡಲ ರಿಜಿಸ್ಟರ್ ಕಿನ್ಯ ದುರ್ಗಾಪುರ ಕಿನ್ಯ ಇದರ 49ನೇ ವಾರ್ಷಿಕೋತ್ಸವ ಸುವರ್ಣ ಸಂಭ್ರಮ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ವೆಂಕಪ್ಪ ಸಾಲ್ಯಾನ್ ಕಜೆ ಇವರಿಗೆ ಗೌರವಪೂರ್ವಕ ಅರ್ಪಿಸುವ ಸಮ್ಮಾನ ಪತ್ರ. ಆತ್ಮೀಯರೇ, ಕಿನ್ಯ ಕಜೆ ಮನೆತನದ ತನಿಯ ಪೂಜಾರಿ ಮತ್ತು ಶ್ರೀಮತಿ ಲಕ್ಷ್ಮೀ ದಂಪತಿಗಳ 6 ಮಂದಿ ಮಕ್ಕಳಲ್ಲಿ ಎರಡನೆಯವರಾಗಿ ತಾವು ಜನಿಸಿದಿರಿ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಡೆದಿರಿ. ಮನೆತನದ ಕೃಷಿ ವೃತ್ತಿಯೊಂದಿಗೆ ಇತರ ವೃತ್ತಿಗಳನ್ನು ಮಾಡಿದ ತಾವು ನಮ್ಮ ಯಕ್ಷಗಾನ ಸಂಘದ ಸದಸ್ಯರಾಗಿ ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಕ್ಷಗಾನ ರಂಗದಲ್ಲಿ ಆಸಕ್ತಿ ವಹಿಸಿ ಕಲಾಕ್ಷೇತ್ರ ಒಡನಾಟವನ್ನು ಬೆಳೆಸಿಕೊಂಡಿರಿ. ಹಸೈಗೋಲಿ ಶ್ರೀ ವೆಂಕಪ್ಪ ಮಾಸ್ತರ್ ಇವರಿಂದ ಯಕ್ಷಗಾನ ನಾಟ್ಯ ತರಬೇತಿ ಪಡೆದು ಅರ್ಥಗಾರಿಕೆಯಲ್ಲಿ ಪಳಗಿ ಸಂಘದ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಕಲಾವಿದರಾಗಿ ತೊಡಗಿಸಿಕೊಂಡಿರಿ. ಹನುಮಂತ, ನಾರದ, ವಿಭೀಷಣ ಇತ್ಯಾದಿ ಪಾತ್ರಗಳಿಗೆ ಜೀವ ತುಂಬಿದ ನೀವು ಯಕ್ಷಗಾನ ಸಂಘ ಅನಿವಾರ್ಯ ಕಲಾವಿದರಲ್ಲಿ ಒಬ್ಬರಾಗಿ ಸಂಘದ ಹಲವಾರು ಕಾರ್ಯಕ್ರಮಗಳಲ್ಲಿ ಸೇವೆ ಸಲ್ಲಿಸಿ ಪ್ರಶಂಸೆಗೆ ಪಾತ್ರರಾದಿರಿ. ನಿಮ್ಮ ಸಹೋದರರು ಸಹ ನಮ್ಮ ಸಂಘದ ಸದಸ್ಯರಾಗಿ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಂಘದ ನಿರಂತರ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದೀರಿ. ನಿಮ್ಮ ಒಡನಾಟ ಸದಾ ನಮ್ಮೊಂದಿಗೆ ಇರಲಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂದು ಹಾರೈಸುವ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯೋಗಮಂಡಲ ರಿಜಿಸ್ಟರ್ ಮತ್ತು ಸುವರ್ಣ ಮಹೋತ್ಸವ ಸಮಿತಿ. ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯೋಗಮಂಡಲ ರಿಜಿಸ್ಟರ್ ಕಿನ್ಯ ಇದರ 49ನೇ ವಾರ್ಷಿಕೋತ್ಸವ ಸುವರ್ಣ ಸಂಭ್ರಮ ಉದ್ಘಾಟನಾ ಸಮಾರಂಭದಲ್ಲಿ ಶ್ರೀ ಕೇಶವ ಆಚಾರ್ಯ ಇವರಿಗೆ ಗೌರವಪೂರ್ವಕ ಅರ್ಪಿಸುವ ಸನ್ಮಾನ ಮತ್ತು ಶ್ರೀಮತಿ ರತ್ನಾವತಿ ಆಚಾರ್ಯ ದಂಪತಿಗಳ 7 ಮಂದಿ ಮಕ್ಕಳಲ್ಲಿ 3ನೇಯವರಾಗಿ ಜನಿಸಿದ ತಾವು ಕಾರ್ಕಳ ನೆಲ್ಲಿಕಾರುವಿನಲ್ಲಿಯೇ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿದಿರಿ. ಮನೆತನದ ವಾಸ್ತು ಕಾಷ್ಟಶಿಲ್ಪಿ ವಿದ್ಯೆಯನ್ನು ಕಲಿತು ಎಳವೆಯಲ್ಲಿಯೇ ತಂದೆಯ ಜತೆ ವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡಿದಿರಿ. ಯಕ್ಷಗಾನ ಅರ್ಥಗಾರಿಕೆಯನ್ನು ತಂದೆಯಿಂದಲೇ ಕಲಿತು ಯಕ್ಷರಂಗದ ಆಸಕ್ತಿ ಬೆಳೆಸಿಕೊಂಡಿದ್ದೀರಿ. ಮುಂದೆ ವೃತ್ತಿ ನಿಮಿತ್ತ ಕಿನ್ಯಕ್ಕೆ ಬಂದ ತಾವು ವೃತ್ತಿಯ ಜತೆಗೆ ನಮ್ಮ ಸಂಘದ ಸದಸ್ಯರಾಗಿ ಕುರ್ನಾಡು ಶಿವಣ್ಣಾಚಾರ್ಯರಿಂದ ಯಕ್ಷಗಾನದ ಹೆಜ್ಜೆಗಾರಿಕೆ, ಖ್ಯಾತ ವೇಷಧಾರಿ ಕೈರಂಗಳ ಶ್ರೀ ಕೃಷ್ಣರಿಂದ ಹೆಚ್ಚಿನ ತರಬೇತಿ ಪಡೆದುಕೊಂಡು ತಮ್ಮ ಸಂಘದ ಉತ್ತಮ ಕಲಾವಿದರಲ್ಲಿ ಒಬ್ಬರಾಗಿ ಬೆಳೆದಿರಿ. ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರಿಂದ ಹಿಮ್ಮೇಳ ತರಬೇತಿ, ದೇವಕಾನ ಕೃಷ್ಣ ಭಟ್ ಇವರಿಂದ ಬಣ್ಣಗಾರಿಕೆ ಕರಗತ ಮಾಡಿದಿರಿ. ಹೂ ಹಾಕುವ ಕಲ್ಲು ಭಾರತಿ ಆರ್ಟ್ಸ್ನ ರಾಘವದಾಸ್, ಹವ್ಯಾಸಿ ಬಲಗದ ಶರತ್ ಕದ್ರಿ ಮತ್ತು ಸೂರ್ಯನಾರಾಯಣ ಪದಕಣ್ಣಾಯ ಇವರೊಂದಿಗೆ ವೇಷಭೂಷಣದಲ್ಲಿ ಸತತ 25 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದೀರಿ. ನಮ್ಮ ಸಂಘದ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾದ ಶ್ರೀ ಟಿ ರಾಮಯ್ಯ ಕಿಲ್ಲೆ ಹಾಗೂ ಮತ್ತಿತರ ಪ್ರೋತ್ಸಾಹದಿಂದ
ಯಕ್ಷಗಾನ ಸಂಘದ ಕಲಾವಿದರಾಗಿ ಬೆಳೆದ ತಾವು ಭೀಷ್ಮ ವಿಜಯದ ಅಂಬಾಲಿಕೆಯ ಮೂಲಕ ರಂಗಕ್ಕೆ ಪಾದಾರ್ಪಣೆ ಮಾಡಿ ಕುಶಲವ, ರಾಮಲಕ್ಷ್ಮಣ, ಕೋಟಿ ಚೆನ್ನಯ, ಕಾಂತಬಾರೆ ಬುಧವಾರೆ, ಅಬ್ಬು ಸೇಕು ಹಾಸ್ಯ, ಶ್ರೀಪಾತ್ರ ಇತ್ಯಾದಿ ಎಲ್ಲ ರೀತಿಯ ಪಾತ್ರಗಳಿಗೆ ಸೈ ಎನ್ನಿಸಿಕೊಂಡಿರಿ. ಮಳೆಗಾಲದ ತಿರುಗಾಟ ಮತ್ತು ಊರ ಪರವೂರುಗಳಲ್ಲಿ ಯಕ್ಷಗಾನ ಪ್ರದರ್ಶನ ನೀಡಿ ನಮ್ಮ ಸಂಘದ ಹೆಮ್ಮೆಯ ಕಲಾವಿದರಾಗಿ ಸೇವೆ ಸಲ್ಲಿಸಿದಿರಿ. ಆಕಾಶವಾಣಿಯ ಯಕ್ಷಗಾನ ಕಲಾವಿದರಾಗಿಯೂ ತಾವು ಗುರುತಿಸಿಕೊಂಡಿದ್ದೀರಿ. ಯಕ್ಷಗಾನ ಸೇವೆಗಾಗಿ ಹಲವು ಅಭಿನಂದನೆ ಮತ್ತು ಪ್ರಶಸ್ತಿ ಪತ್ರಗಳನ್ನು ತಾವು ಪಡೆದಿರುತ್ತೀರಿ. ನಿಮ್ಮ ಒಡನಾಟ ಸದಾ ನಮ್ಮೊಂದಿಗೆ ಇರಲಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾಪರಮೇಶ್ವರಿ ತಾಯಿ ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂದು ಹಾರೈಸುವ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಳಿ ಶ್ರೀ ದುರ್ಗಾಪುರ ಕಿನ್ಯ ಮತ್ತು ಸುವರ್ಣ ಮಹೋತ್ಸವ ಸಮಿತಿ ವೆಂಕಪ್ಪ ಸಾಲಿಯನ್ಕಗೆ ಇವರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಶಾಲು ಹಾಗೆ ಅತಿಥಿ ಗಣ್ಯರು ಒಬ್ಬೊಬ್ಬರಾಗಿ ಹಾರಾರ್ಪಣೆ. ಪೇಟ ಅಧ್ಯಕ್ಷರು ಸತ್ಯಶಂಕರ ಬಳ್ಳಾವರಿ ಹಾರಾರ್ಪಣೆ. ಹಾಗೆ ಪೇಟ ಮಿತ್ತಳ ಮೈನ ಪೂಜಾರಿ ಅವರಿಂದ ಹಾಗೆ ವಿಶ್ವನಾಥ ಗಟ್ಟಿ ಬಂದ ಫಲತಾಂಬೂಲ ಆನಂತರ ಸ್ಮರಣಿಕೆ, ಆನಂತರ ಸಮ್ಮಾನ ಪತ್ರ. ಸ್ಮರಣಿಕೆ ಸಮ್ಮಾನ ಪತ್ರವನ್ನು ನೀಡಿ ಶ್ರೀ ವೆಂಕಪ್ಪ ಸಾಲಿಯನ್ಕಗೆ ಹಾಗೆ ಶ್ರೀಯುತ ಕೇಶವಾಚಾರ್ಯ ಕಿನ್ಯ ದಂಪತಿಗಳಿಗೆ ಮೊದಲಿಗೆ ಶಾಲು, ಹಾರ, ಪೇಟ. ವೇದಮೂರ್ತಿ ಬ್ರಹ್ಮಶ್ರೀ ಬಾಲಕೃಷ್ಣ ಭಟ್ ಪಂಜಾಬ್ ಹಾಗೆ ಎಲ್ಲ ಅಧ್ಯಕ್ಷರು, ಅತಿಥಿ ಗಣ್ಯರು ಹಾರಾರ್ಪಣೆ. ಅವರ ಧರ್ಮಪತ್ನಿಯರಿಗೆ ಮಾಲಾರ್ಪಣೆ. ಸಮ್ಮಾನ ಪತ್ರ. ಇಬ್ಬರು ಕೂಡ ಹಿರಿಯ ಕಲಾವಿದರು, ಇಬ್ಬರು ಕೂಡ ಒಂದು ಕಾಲಘಟ್ಟದಲ್ಲಿ ಈಗಲೂ ಕೇಶವಾಚಾರ್ಯರು ಸಕ್ರಿಯವಾಗಿ ವೇಷಧಾರಣೆ, ವೇಷಭೂಷಣಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಯಕ್ಷಗಾನ ಸಂಘದ ಉತ್ತುಂಗ ಕಾಲಘಟ್ಟದಲ್ಲಿ ವೇಷಧಾರಿಗಳಾಗಿ ಇಬ್ಬರು ಕೂಡ ಯಕ್ಷರಂಗಕ್ಕೆ ಸೇವೆ ಸಲ್ಲಿಸಿದವರು. ಯಕ್ಷಗಾನ ಸಂಘಕ್ಕೆ, ರಂಗಕ್ಕೆ ಎರಡರಲ್ಲೂ ಸೇವೆ ಸಲ್ಲಿಸಿದಂತಹ ಇಬ್ಬರು ಕಲಾವಿದರು ನಮ್ಮ ಮುಂದಿದ್ದಾರೆ. ಯಕ್ಷಗಾನ ಸಂಘದ ಹಿರಿಯ ಸದಸ್ಯರಾಗಿ ಈಗಲೂ ಕೂಡ ಅವರು ನಮ್ಮ ಜೊತೆಯಾಗಿದ್ದಾರೆ ಎನ್ನುವುದೇ ಹೆಮ್ಮೆ. ಯಕ್ಷಗಾನ ಸಂಘವೊಂದು ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಇಬ್ಬರು ಹಿರಿಯ ಸಾಧಕರನ್ನು ಗುರುತಿಸಿ ಅಭಿನಂದಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಅವರಿಗೆ, ಅವರ ಮನೆಯವರಿಗೆ ನಮ್ಮ ಆರಾಧ್ಯ ಮಾತೆ ತಾಯಿ ದುರ್ಗಾಪರಮೇಶ್ವರಿ ಸಕಲ ಸನ್ಮಂಗಲ. ಅಭಿಮಾನಿಲೆ ತಿಕ್ಕುನ ಅಭಿಮಾನ ಒಂದು ಮಾತ ನಿಖಿಲೆಗೆ ಸೇರಿನ ಅಂಚಾದು ಈ ಕಾರ್ಯಕ್ರಮಕ್ಕೆ ಮಾತ್ರೆಲ್ಲ ಬತ್ತು ಸುಧಾರಿಕೆ ಮಲ್ತು ಕೊರ್ನೆ ಕಾತು ಮಾತ್ರೆಗಳ ಎನ್ನ ಸೊಲ್ಮೆನ ಸಂದ ಒಂದು ಎನ್ನ ರಡ್ಡು ಪಾತ್ರೆಯನ್ನು ಉಂತವೆ. ಜೈ ಹಿಂದ್. ವೇದಮೂರ್ತಿ ಬ್ರಹ್ಮಶ್ರೀ ಬಾಲಕೃಷ್ಣ ಭಟ್ ಅರ್ನ ಆಶೀರ್ವಾದ, ಅರ್ನ ಸಹಕಾರ ಏಪಲ ನಂಗೆ ಉಪ್ಪಡು ಬಣ್ಣೊಂದು ಅರ್ನ ಮೂಲಕವಾದ ಆ ಅಪ್ಪೆನ ಆಶೀರ್ವಾದ ನಂಗೆ ನಿರಂತರವಾದ ಪರತು ಬರಡು ಬಣ್ಣದಕ್ಕೇನೊಂದು ಅವರಿಗೆ ಭಕ್ತಿ ನಮನದ ಸೊಲ್ಮೆಲೇನು ಸಂದ ಒಂದಿಲ್ಲ. ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನಪಿ ನಾ ಲಿಪ್ಯತೆ. ಮನುಷ್ಯನ ಜನ್ಮೋಡು 84 ಲಕ್ಷ ಜೀವರಾಶಿಲಿಡು ಮನುಷ್ಯ ಜನ್ಮ ಶ್ರೇಷ್ಠ ಅಂದು ಪಂದು ನಮ್ಮ ಪನ್ಪೇರು. ಆ ಒಂಜಿ ಮನುಷ್ಯ ಜನ್ಮ ನಮಕ ಮಾತೆರೆಗಳ ತಿಕ್ಕದುಂಡು. ನಮ್ಮ ಒಂಜಿ ವಾವ ಬಾಲ್ಯ ಯೌವನ ಮುಪ್ಪುಡು ವಾವ ಅವಸ್ಯಡು ವಾವ ರೀತಿಡು ಎಂಚ ಉಪ್ಪಡು ಒಂದು ಪಣದು ನಮ್ಮ ಪುಟ್ಟುನಗನೆ ಬರೆದು ಉಪ್ಪುಂಡು. ವಾವ ಅವಸ್ಯಡ ಎಂಚ ಅದು ಉಪ್ಪುಡು ಅಂಚ ಎಂಕೊಂಜಿ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಒಂಜಿ ಅಧ್ಯಕ್ಷ ತಿಕ್ಕಿನಿಡ್ದ ಹತ್ರ ಎಂಕಾರನೊಂಜಿ ಸೋಮೇಶ್ವರ ದೇವಸ್ಥಾನದ ಒಂಜಿ ಸೇವೆ ಮಲ್ಪನೊಂಚಿನ ಅವಕಾಶ ತಿಕ್ಕಂಡು ಆ ಅವಕಾಶ ತಿಕ್ಕಿನಿಡ್ದ ಹತ್ರ ಬಾಬಣ್ಣ ಈಡೇರ ಒಂಜಿ ಬತ್ತದ ದುರ್ಗಾಪರಮೇಶ್ವರಿನ ಪುದರ್ದ ಒಂಜಿ ಆ ಯುವಕ ಮಂಡಲೋಡು ಬತ್ತದ ಒಂಜಿ ಪಾತ್ಯರ್ನ ಅವಕಾಶ ತಿಕ್ಕಂಡು ಒಂದು ಮಾತ ದೇವೇರು ನಮಕು ಕೊರ್ಪುನ ಅಂಚಿನ ಒಂಜಿ ಅವಕಾಶಗೆ
ನಮ ಎನ್ನುವ ದೇವರಿಜ್ಜಿಂದು ದೇವರು ಪ್ರತಿ ಒಂಜಿ ರೂಪಡ್ಲ ಉಲ್ಲೇರು ಮುಲ್ಪ ಇತ್ತ ಏತ್ ಜನ ಉಲ್ಲೇರು ಅಕಲ್ನ ಪಿರಾವಿಡೆ ದೇವರು ಉಲ್ಲೇರು ನಮ ಎನ್ನು ದೇವರಿಜ್ಜ ಅಂದ್ ಅಂಚಾಡ್ದು ಯುವಕ ಮಂಡಲದ ಅಕಲ್ನ ಒಂಜಿ 41 ವರ್ಷದ್ದು ಅಕಲ್ ಅವಲೋಕನ ನಮ್ಮ ವಿದ್ಯಾಧರ ಶೆಟ್ಟಿ ಪಂಡೇರು ಒಂದು ಅವಲೋಕನ ಮನ್ಪುನಾಗ ಸನ್ಮಾನ್ಯ ಆಯ್ತ ಅಧ್ಯಕ್ಷರು ಫೌಂಡರ್ ಅವ್ರ ಮಾತ ಪನ್ನಾಗ ಎಂಕ ಎನ್ನ ಮೈತ ಒಂಜಿ ಬೇತನೆ ಒಂಜಿ ವಿಚಾರ ಬತ್ತಿಲೆ ಕಾಪುಣು ದಯಂದು ಪನ್ನಡ ಇತ್ತದ ಕಾಲೋಡು ಒಂಜಿ ಯುವಕ ಮಂಡಲ ಒಂಜಿ 2-3 ವರ್ಷ 5 ವರ್ಷ ಅನಾಗ ಅವು ಇಜ್ಜಂದಿಲೆ ಕಾಪುಣು ಅಂಚನೆ ಎಂಕಲ್ನ ಒಂಜಿ ಒಗ್ಗಟ್ಟು ಯಾನ ಒಂಜಿ ಯುವಕ ಮಂಡಲದ ಅಧ್ಯಕ್ಷ ಆದಿತ್ತೆ ಎಂಕಲ್ನ ಕಾರ್ಯ ಎಂಕಲ್ನ ಒಂಜಿ ಕೆಲಸಗ ಹತ್ರ ಎಂಕಲ್ ಇಂಚಿ ಬರೋಡಾಂಡು ಅಂಚ ಅವು ಇತ್ತೆ ಅವು ಯುವಕ ಮಂಡಲ ಇಜ್ಜಿ ಇತ್ತ ಬೇತ ನವೋದಯ ಯುವಕ ಮಂಡಲ ಅಂದ ಆತನು ಐಕೆ ಎಂಕ ಕರಿಸರ್ತಿ ಒಂಜಿ ಅಲ್ಪದಾಕಲು ತಿಕ್ಕಿಯರು ಎಂಕ ಈರೋರ ಎಂಕಲ್ನ ಕಾರ್ಯಕ್ರಮಗೂ ಬರಡು ಐಕೆ ಏನು ಪಂಡೆ ಆ ದುಂಬುದನ ಯುವಕ ಮಂಡಲ ಅವು ಇಜ್ಜಿತ್ತೆ ಅವು ಪೋತುನು ಒಂದು ಹೌದಾನೆ ಅವು ಏರೆಗಾವಿಯ ಕಿರಿಕಿರಿ ಅವು ಮತ್ತೆ ಯಾನಿತ್ತೆ ಬೇತನೆ ಮಂತದ್ದು ಯಾನೊಂಜಿ ಬೇತೆ ಕಾರ್ಯಕ್ರಮ ಪಾಡೋದಿಲ್ಲ ಅವು ಮಾತ ಒಂಜಿ 2-3 ವರ್ಷ ಕಿರಿಕಿರಿ ಯಾಪುನಿ ಅಂಚನೆ ಎಟ್ಟೊಂಜಿ ದೈವತ್ವದ ಕೊಡುಗೆ ಉಂಡು ಒಂದು ಪಂಡದು ತೋಜುಂಡು 4 ದಶಕ ಕಡತದು 45 ವರ್ಷಕ್ಕೆ ಬರ್ಪುಣಿಂದು ಪನ್ನಡ ಐಕ್ ದೇವರನ ಸಂಪೂರ್ಣ ದುರ್ಗಾ ಪರಮೇಶ್ವರನ ಸಂಪೂರ್ಣವಾಯಿನ ಐಕೊಂಜಿ ವರ ಉಂಡು ಪಂಡದು ಯಾನಿ ಈ ಸಂದರ್ಭಡು ಪನಿಯರ ಇಚ್ಛೆ ಯಕ್ಷಗಾನೋಡು ಏರು ಐತ ಒಂಜಿ ಕಲೆನ ಐನ ಐಟ್ ಭಾಗವಹಿಸಿದು ಯಕ್ಷರಂಗೋಗು ಏರು ಕೊಡುಗೆ ಕೊರ್ಪೆರ ಅಕ್ಲೆಗೊಂಜಿ ದೇವೇರ್ನ ಒಂಜಿ ವಿಶೇಷವಾಯಿನ ವರ ಉಪ್ಪುಂಡು ಒಲ್ಪ ಪೋತುಲು ಅಕ್ಲು ಮಿತ್ ಐಟು ಮಿಂದದು ಬರ್ಪೇರು ದಯಂದು ಪಂಡನ ಯಾನು ಒಂಜಿ ಕತೆಗೆ ಅಂದೆ ಅಂಜಿ ಕತೆಯನ್ನು ಪಂಡದು ಯಾನು ಈ ಕಾರ್ಯಕ್ರಮ ಮುಗಿಪೋಯ ನಮ್ಮ ಹೈದರಾಬಾದ್ ಒಂಜಿ ನಿಜಾಮ್ ಎತ್ತೇರು ಭಾರಿ ಜೋರು ನಿಜಾಮೆ ನಮ್ಮ ಇಡೀ ಪಂಡಿತರ್ನಕ್ಲು ಜ್ಯೋತಿಷರ್ನಕ್ಲಿನ ಮಾತಲ್ಲಿ ಎತ್ತದು ಒಂಜಿ ಮೀಟಿಂಗ್ ಮಲ್ತೆಗೆ ದಾನೆ ಅಂದು ಪಂಡ ನಿಕ್ಕಲು ಜ್ಯೋತಿಷೋಡು ಏಪ ಗ್ರಹಣ ಸೂರ್ಯಗ್ರಹಣ ಏಪ ಆಪುಂಡು ಚಂದ್ರಗ್ರಹಣ ಏಪ ಆಪುಂಡು ಮಾತು ನಿಖರವಾದ ನಿಕ್ಕಲು ಪನ್ಪಾರು ಅಂಚನ ನಿಕ್ಕಲೆ ಒಂಜಿ ಈ ಭೂಕಂಪ ಏಪ ಆಪುಂಡು ನಿಕ್ಕಲೆ ಪನ್ನರ ಪೂಜ ಹೌದಾ ಆಪೂಜಿ ಎಂದು ಆ ಒಂಜಿ ಕ್ವಶನ್ ಪಾಡಿಯಾಗೆ ಆತು ಪೊರ್ತನಕ ಮಿಕ್ಕಲಿಗೆ ಪಂಡಿತರಿಗೆ ಮಾತ ಬಾರಿ ತರವೆಚ್ಚಾಂಡು ನಿಕ್ಕಲು ಒಂಜಿ ವೇಳೆ ಭೂಕಂಪ ಏಪ ನಿಖರವಾದ ಆಪುಣಿಂದಾಂಡ ನಮಕ ಮಾತ ಬೇತಗಳು ಇತ್ತ ಮಾತ ವಿಮಾನದ ಮಾತ ಅವಕಾಶ ನಂಗೆ ಮಾತ ಮಿತ್ತಡೆ ಮಾತ ರಾವಂದು ಒಪ್ಪಲೇತ ಆ ನಿಖರವಾಯಿನ ಕರೆಕ್ಟ್ ಆಯಿನ ದಿನೋನು ನಿಕ್ಕಲು ಭೂಕಂಪದ ದಿನ ಪನೋಡು ಇಜ್ಜಿಂದಾಂಡ ನಿಕ್ಕಲೇನ ಮಾತಾಯನ ಮತಾಂತರ ಮಲ್ಪ ಅಂದು ಪಣದೊಂದು ವಾರ್ನಿಂಗ್ ಕೊರಿಯಗೆ ಮಿಕ್ಕಲೆ ಪಂಡಿತರ ನಕಲೆ ಮಾತೇರೆಗಳ ತರವೆಚ್ಚಾದು ಕೊಂಡು ಒಂದು ನಮ್ಮ ಗತಿಗೆಟ್ಟನಂದು ಪಂಡದು ಮಿಕ್ಕಲು ಮಾತ ಒಟ್ಟಿಗೆ ಇರು ಪಂಡಿತರ ನಕಲು ದಯಂದು ಪಂಡ ಅಕ್ಕಲಂಜಿ ಪಾಂಡಿತ್ಯನು ಈ ಯಕ್ಷಗಾನ ಕಾರ್ಯವೈಖರಿಡು ಒಂಜಿ ದೈವತ್ವದ ಕೊಡುಗೆ ಇತ್ತಿನಲ್ಪ ಒಲ್ಪಲ ಪೋದು ಬರ್ಪೇರೆಂದು ಪಂಪುಣ ಒಂಜಿ ನಿದರ್ಶನ ಅವು ಮಾತ ಒಟ್ಟಿಗೆ ಅದು ಪಂಡಿತರ ನಕಲ ಒಟ್ಟಿಗೆ ಅದು ಒಂಜಿ ಚಿಂತನೆ ಮನ್ಪುನಾಗ ಐಟೊಂಜಿ ಗೋಪಾಲ ಭಟ್ಟೆ ಕರ್ನಾಟಕಿಂದ ಪನ್ಪುಣ ಒಂಜಿ ಪಂಡಿತೆಗೆ ಅಪಗಾಯ ಪಂಡೆ ನಿಕ್ಕಲು ಮಾತ ತರವೆಚ್ಚ ಮನ್ಪೋಚಿ ಯಾನುಲ್ಲ ನಿಕ್ಕಲು ಮಾತ್ರ ನಾನು ಗುರುಂದು ಪಣದು ಒತ್ತೋ ನೋಡು ನಿಕ್ಕಲು ಮಾತ ಎನ್ನ ಪಿರಾವುಡೆ ಬರೋಡು ಯಾನು ಎದುರುಡೆ ಪೋಪೆಂದು ಅಂಚ ಹೈದರಾಬಾದ ನಿಜಾಮನ್ನ ಡೇ ಮಿಕ್ಕಲು ಮಾತ ಪೋಯರು ಒಂಜಿ 10-50 ಜನ ಸೇರಿದು ಪೋಯರು ಎದುರುಡು ಗುರುಂದು ಪಣದ ಒಂಜಿ ಲೀಡರ್ ಎಂದು ಬೋಡೆ ಲೀಡರ್ ಆ ಗೋಪಾಲ ಭಟ್ಟ ಕರ್ನಾಟಕ ಪಂಡೆಗೆ ನಿಜಾಮರ ಇರ್ನ ಪ್ರಶ್ನೆಗೆ ಉತ್ತರ ಎಂಡ ಉಂಡು ಯಾನ ಪನ್ ಪನ್ ಎಂದು ಪಂಡೆ ಎಂಕಲ್ನ ಹಿಂದೂ ಧರ್ಮೋಡು ತೈತಿ ಬೊಕ್ಕ ಮಾತ ಪೊತ್ತದು ಅಡೇನೆ ಮಾತ ಫಿನಿಶ್ ಮಂತ್ ಬಿಡುಪ ಆನ ನಿಖಲ್ನ ಧರ್ಮೋಡು ತೈತಿ ಬೊಕ್ಕ ಗುರಿದೆತ್ತದ ಕೌಂಪುವರತ್ತ ಆ ಗುರಿದೆತ್ತ ಕೌಂತಿನ ಹತ್ರ ಅಕಲು ಒಂತೆ ಸಮ ಒಕ್ಕ ಅಕಲು ಭೂಮಿ ದಾಟಿಡ್ದು ಉಪದ್ರ ಕೊರ್ಪೇರು ಅವೇ ಒಂಜಿ ಭೂಕಂಪ ಆಪುನಿ ಅಕ್ಕಲೆ ಮಲ್ಪುನಿ ಭೂಕಂಪ ಅಂದು ಬಂಡೆಗೆ ಆಂಡ ಒಂಜಿ ವಿಚಾರ ದಾನಂದು ಪಂಡ ನೆಟ್ಟು ಒಂಜಿ ಈ ವಿಷಯ ಒಂಜಿ ವ್ಯಂಗ್ಯ ಆಂಡಲ ಆಂಡ ಆ ಸಂದರ್ಭ ಭಾರಿ ಪ್ರಾಮುಖ್ಯತೆ ಪಡೆತಂಡು ಪನ್ಪುಣ ಆ ವಾಕ್ ಚಾತುರ್ಯ ಆವಡು ಆ ಮಲ್ಪುಣ ಒಂಜಿ ಆ ಒಂಜಿ ವಿಚಾರಧಾರೆ ಆವಡು ಅಕ್ಕಲು ಮಲ್ಪುಣಂಚಿನ ಆ ಯಕ್ಷಗಾನ ಶೈಲಿದ ಒಂಜಿ ಪಾತೆರ ಆವಡು ಮಾತೆರಲ್ಲ ಯಕ್ಷಗಾನ ಕಲಾವಿದರು ಪ್ರತಿ ಒಂಜಿ ಕುಂಬ್ಳ ಸುಂದರ ಅವರೊಂಜಿ MLA ಆವಡುಂದಂಡ ಆ ಒಂಜಿ ಯಕ್ಷಗಾನಡು ಬತ್ತನಂಚಿನ ಒಂಜಿ ಯಾರಿಗೂ ದೈವತ್ವದ ಕೊಡುಗೆ ಅವು ಮಾತೆರಗಲ ಆಪುಜಿ ಇರಿನ ನ್ಯಾಯವಾದಿ ಆವಡು ಇತ್ತೊಂಜಿ ಮಲಮಲ್ಲ ಲೀಡರ್ನಕಲು ಪೊಲಿಟಿಕಲ್ ಲೀಡರ್ನಕಲ್ಲ ನ್ಯಾಯವಾದಿ ಆಗಿ ನಡೆದ ಹತ್ರ ಅಕ್ಕಳ ದೈವತ್ವದ ಕೊಡುಗೆ ಅರ್ಪಣೆ ಮಾತೆರಗಲ ಪಾತೆರ ಆಪುಜಿ
ಅಂಚಿನ ಒಂಜಿ ವಿಚಾರಧಾರೆಯನ್ನು ದೀನ ಹಿಡ್ದಾತ್ರ ಆ ಒಂಜಿ ಪಂಡಿತರನಕಲ್ಲ ಆ ಒಂಜಿ ಸಂದಿಗ್ಧವಾಯಿನ ಪರಿಸ್ಥಿತಿಡಕಲ್ಲ ಪಾರಾಯರು ದಯಂದು ಗೊತ್ತುಂಡ ವಿದ್ಯೆ ಅಂದ ಪನ್ಪುಣ ಸರಸ್ವತಿ ಆ ಸರಸ್ವತಿ ನಮ್ಮೊಟ್ಟಿಗೆ ಇತ್ತಂಡ ಮಾತ ವಿಚಾರಡ್ಲ ಪಾರಾಯರ ಸಾಧ್ಯ ಆಪುಂಡು ಇತ್ತೊಂದು ಸರಸ್ವತಿ ನಮ್ಮ ಜೋಕಲಿಗೆ ಕಲ್ಪವ ಇಂಜಿನಿಯರಿಂಗ್ ಮೆಡಿಕಲ್ ಮಾತ ಕಲ್ಪವ ಇತ್ತ ಮಾತೆರೆಗಳ ಒಂಜಿ ತರಬೇತಿ ಅಂತ ಪಂಡ ಇಂಜಿನಿಯರಿಂಗ್ ನಾಯಿ ಕೂಡಲೇ ಅಕಲಿಗೆ ಜಾಬ್ ದಿಕ್ಕುಜಿ ದೇವರಿಜ್ಜರನ್ನು ಮೂರನೇ ಜನ ಫೋನ್ ಮಾಡ್ತೀನಿ ಎಂಚಿನ ದೇವಸ್ಥಾನ ಮತ್ತು ಎಂಕಲ ಇತ್ತ ಒಂಜಿ ರಡ್ಡು ಜೋಕಲೆ ಕಲ್ಪದೆ ಬೇಲೆನೇ ದಿಕ್ಕುಜಿನ್ ದೇವರು ಪ್ರತಿ ಒಂಜಿ ಕೊಡೆಡ್ಲು ಬಂದು ನಮ್ಮ 40% 50% 10% ಮಾರ್ಕ್ ಇತ್ತನದಾಲ ಪ್ರಯೋಜನಜ್ಜಿ 95% ಇತ್ತ ಮಾತ ಜೋಕುಲ್ ಎಡ್ಡೆಡ್ಡೆ ಕಲ್ತದು ಸೊನ್ಪತ್ತೆನ್ಮ 100% ಮುಟ್ಟಲ್ಲ ಪಂಡ ಒಂಜೇ ಪ್ಲಾಟ್ಫಾರ್ಮು ಇತ್ತಿನೆಡ್ದಾತರ ಒಂದೇ ಜೋಕಲೆಗೆ ಕಷ್ಟ ಆಪುಂಡು ಆಂಡ ಜೋಕುಲು ಕಷ್ಟ ಆವಡು ನನ್ನ ಎಡ್ಡೆ ಮನಸ್ಸಿದು ವಾಟ್ಸಪ್ನ ಒಂಚೂರು ದೂರ ಮಂತದ್ದು ಎಡ್ಡೆ ಮನಸ್ಸಿಡು ಕಲ್ತಂಡ ದೇವರನ್ನ ಹೊರಲ ಬರ್ಪುಂಡು ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಗಾಯತಿ ಗಿರಿಂ ಶ್ರೀಕೃಷ್ಣ ಪರಮಾತ್ಮೆ ಕೃಷ್ಣಂ ಒಂದೇ ಜಗದ್ಗುರುಂ ಅಂಚನೆ ಶ್ರೀಕೃಷ್ಣ ಪನ್ಲೆಕನೆ ಮೂಕಂ ಕರೋತಿ ವಾಚಾಲಂ ದೇವರನ್ನ ದಯ ಬರಡು ನಂಡ ಪ್ರಯತ್ನ ಬೋಡು ಪ್ರಯತ್ನ ಇತ್ತಂಡ ನಮಕ್ ಒಂಜಿ ಮೂಗಿಯಲ್ಲ ಪಾತೆರಂದನ ಎಲ್ಲ ಪಾತೆರು ಕುಂಟೆಲ್ಲ ಒಂಜಿ ಪರ್ವತ ಹೊಡೆದು ಒಂಜಿ ಕಡೆಗೆ ಲಾಗ್ಯಾರ ಸಾಧ್ಯ ಆಪುಂಡು ಧೈರ್ಯ ಬೊಕ್ಕ ಪ್ರಯತ್ನ ರಡ್ಡು ಇತ್ತಂಡ ದೇವರನ್ನ ಹೊರ ಬರ್ಪುಂಡು ಅಲ್ಪ ದೇವರು ಬರ್ಪುಂಡು ನಮಕ್ ಪ್ರಯತ್ನಗೂ ಐಕ್ ದೇವರನ್ನ ಹೊರ ಕಲಾ ಕೇಂದ್ರಡು ಎಡ್ಡೆ ರೀತಿಯ ಒಂಜಿ ಮಕ್ಕಳ ಟೀಮು ಉಂಡು ಬಹುಶಃ ದುಂಬು ನಡತನ ಕಲ್ಯಾಣೋತ್ಸವ ಆ ಒಂಜಿ ಉದಾಹರಣೆಗೆ ನಮ್ಮ ಜಿಲ್ಲೆಡೆ ಆ ರೀತಿಯ ವೈಭವಪೂರ್ವದ ನಡತನಂಚಿನ ಆ ಕಲ್ಯಾಣೋತ್ಸವ ಅವು ಸಾಕ್ಷಿ ಆದುಂಡು ಬಹುಶಃ ಅವು ಈ ಜಾಗೆ ಪವಿತ್ರವಾದ ಉಂಡು ಈ ಇಂಚಿತ್ತಿನ ಈ ಒಂಜಿ ಯಕ್ಷಗಾನ ಈ ಸಭಾಭವನ ಉದ್ಘಾಟನೆ ಅದು ನೆಟ್ಟು ಮದಿಮ್ಯಾಂಡ ಮಾತ್ರ ಅಕಲಿಗೆ ಶುಭ ತಿಕ್ಕೆರೆ ಶುಭ ಆವು ಒಂದು ಪಣ್ಪಣ ಮಾತ್ರೆಲ್ಲ ಗೊತ್ತಿತ್ತಿನ ವಿಷಯ ಬಹುಶಃ ಈ ಯಕ್ಷಗಾನ ಕಲಾ ಮಂದಿರಡು ಬಹುಶಃ ಅಧ್ಯಕ್ಷರೆಲ್ಲ ಗೌರವಾಧ್ಯಕ್ಷರು ಬಾಬಣ್ಣೆಲ್ಲ ರಾಮಾಯಣೆಲ್ಲ ಬಹುಶಃ ನಿಸ್ವಾರ್ಥ ಸೇವಡು ಅಕ್ಲ ಮನಸ್ಸು ಶುದ್ಧ ಇನಿ ಬೇತೆ ಬೇತೆ ಮಸ್ತ್ ಕಾರ್ಯಕ್ರಮ ಆವೊಂದುಂಡು ಇನಿ ನಮ್ಮ ಉಳ್ಳಾಲ ಬಾಗೋಡು ಆಂಡ ಅಕ್ಕಲು ಒವ್ವೇ ಏರಿಗಳ ಆ ಒಂಜಿ ತೊಂದರೆ ಒಂದು ಲೆಕ್ಕ ಎಡ್ಡೆ ಮನಸ್ಸಡು ಎಡ್ಡೆ ಆ ಒಂಜಿ ನೆಣ್ಣು ದೀಡೊಂದು ನಂಚಕ್ಲ ವ್ಯಕ್ತಿಗಳು ಅಕ್ಕಲು ಉದಾಹರಣೆಗೆ ಬಹುಶಃ ಆ ರಡ್ಡು ಸನ್ಮಾನ ಮಲ್ತನಕ್ಕಲ್ಲ ಒಂಜಿ ಎಡ್ಡೆ ರೀತಿ ನೀ ಮಲ್ಲ ಮಲ್ಲ ನೆತ್ತಕ್ಲಿ ಸನ್ಮಾನ ಮಲ್ಪೇರು ಕೆಲವು ದಿಕ್ಕಡು ಆಂಡ ಅಕ್ಲಿ ಏರೆಗೆ ಸನ್ಮಾನ ಮಲ್ಪಡ ಅಕ್ಲಿಗೆ ಕ್ರಮಪ್ರಕವಾದ ಸನ್ಮಾನ ಮಲ್ತೇರಿ ಅಂಚನೆ ವೇದಿಕೆ ಇತ್ತಿನಲ್ಲ ಎಡ್ಡೆ ಒಂಜಿ ಆ ಒಂಜಿ ಗಣ್ಯ ವ್ಯಕ್ತಿಗಳನ್ನು ಕೊಣಕುಲ್ಲಾದು ಆ ಒಂಜಿ ಉದ್ಘಾಟನೆ ಕಾರ್ಯಕ್ರಮ ಮಲ್ತನವು ಬಾರಿ ಆ ಪುಣ್ಯದ ಕೆಲಸ ಇನಿ ಬೇತೆ ಬೇತೆ ನೆಟ್ಟು ಮಲ್ಲ ಮಲ್ಲ ಕಾಸು ತಗೊಳ್ಳದ ಉದ್ಘಾಟನೆ ಮಲ್ಪೇರು ಅಂಚಿನ ಮಲ್ಪಂದೆ ಇನಿ ಆ ಕಾಸದ ಅಪೇಕ್ಷೆ ಜಂದೆ ಆ ಗಣ್ಯ ವ್ಯಕ್ತಿಗಳನ್ನು ಕೊಕ್ಕುಳ್ಳದು ಆ ಉದ್ಘಾಟನೆ ಮಾಡ್ತಾನೆ ಎಡ್ಡೆ ಕಾರ್ಯಕ್ರಮ ನಿಜವಾದಲ ಈ ಒಂಜಿ ವರ್ಷದ ನಡಪಣಂಚಿನ ಕಾರ್ಯಕ್ರಮ ಬಾರಿ ಯಶಸ್ವಿ ಆಪುಂಡು ಖಂಡಿತ ಮುಕ್ಕಲ ಒಂಜಿ ಬಾಬಂಡಲ್ಲ ಈ ರಾಮಾಯಣ ಆಕಲ ಮನಸ್ಸು ಎಡ್ಡೆ ಅಂಚನೆ ಆಕಲ ಒಟ್ಟಿಗಿತ್ತಿನ ಆ ಟೀಮಲ್ಲಿ ಎಡ್ಡೆ ಉಂಡು ಅಂಚದು ಮಾತೆರನಿಕ್ಲು ಸಾಕಾರ ಕೊರ್ದು ಈ ಕಾರ್ಯಕ್ರಮ 50ನೇ ವರ್ಷದ ಆ ಎಲ್ಲ ಬರಿಪಡಿಸೋದ ನಡಪಣಂಚಿನ ಕಾರ್ಯಕ್ರಮ ಬಾರಿ ಯಶಸ್ವಿ ಆಡು ಅಂಚನೆ ಈ ಬಿಲ್ಡಿಂಗ್ದ ಕೆಲಸ ಎಲ್ಲ ಪೂರ್ಣ ಆದ ಮಾತಿರಲ ಎಡ್ಡ ಓಡ ಪಣದು ಎಣ್ಣು ಶುಭ ಹಾರೈಸದು ಎಣ್ಣ ಒಂಜೆರಡು ಪಾತ್ರ ಮುಗ್ಬೇಕು ಇನಿ ಎಡ್ಡೆ ಸುಸಂದರ್ಭಡ್ ಬಾರಿ ಪೊರ್ಲುದೊಂಜಿ ಕಾರ್ಯಕ್ರಮ ಈ ವೇದಿಕೆಡು ಆವೊಂದುಂಡು ಉದ್ಘಾಟನೆ ಆತಂಡು ವಿಜ್ಞಾಪನ ಪತ್ರಳ ಬಿಡುಗಡೆ ಆತಂಡು ಇನಿ ನಂಗೆ ಮಾತೆರೆಗ್ಲ ಒಂತೆ ಜವಾಬ್ದಾರಿಲ ಉಂಡು ಒಂಜಿ ಸಂಘ ವಿಶ್ವನಾಥಗಟ್ಟಿ ಒಗ್ಗ ಪಂಡೇರು ಸಂಘನ ಸ್ಥಾಪನೆ ಮನ್ಪುನ ಸುಲಭತ್ತು ಐನು ಅಂಚೆನೆ ನಡಪ ಒಂದು ಪೋದು ಅವ ಅಭಿವೃದ್ಧಿ ಆದ ಊರುಗ್ಲ ಅಥವಾ ಸಮಾಜಗ್ಲ ಆ ಸಂಘದ ಒಂದು ಪ್ರಯೋಜನಗಳ ತಿಕ್ಕೋಡು ಪಂಪಿನ ಉದ್ದೇಶನ ದಿವೊಂದೇ ಹಲವಾರು ಸಂಘಟನೆ ನಮ್ಮ ಕಣ್ಣು ತುಂಬುದು ಉಂಡು ಆಂಡ ಇನಿ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ 49 ವರ್ಷ ಕರಿದು 50ನೇ ವರ್ಷಕ್ಕೆ ಪೋಪುನಂಚಿನ ಸುಸಂದರ್ಭ ಸುವರ್ಣ ಮಹೋತ್ಸವ ಬಂಗಾರದ ಉತ್ಸವ ಪಂಡೇರು ನಿಜವಾದಲ ಒಂದು ಎಡ್ಡೆ ಸಂಘಟನೆ ಹಿಂಗೆ ಭಾಳ ಖುಷಿ ಆಪುಂಡು ಮುಲ್ತ ಬಾಬಣ್ಣನ ಒಂದು ನೇತೃತ್ವ ಆಯ್ತು ಒಟ್ಟಿಗೆ ಒಪ್ಪುನಂಚಿನ ಮಾತು ಸದಸ್ಯರು ಭಾಳ ಮುತುವರ್ಜಿಡು ಕೆಲಸ ಮಂತ್ರಿದವರ ಈತು ಜನನ ಸೇರ್ಪ ಒಂದು ಬೆತಬೇಚಿದ ರೀತಿಯ ಕಾರ್ಯಕ್ರಮ ಕರಿನ ವರ್ಷ ಮುಲ್ಪ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅನ್ನಗಲ ಎಂಕ್ ಬಾಬಣ್ಣನಕ್ಲು ಮಾತೆಲ್ಲ ಸೇರಿದು ಎಂಗ್ಲ ಹಿರಿಯರನ್ನ ರಾಮಾಯಕಲೆ ಮತ್ತು ಸೇರೊಂದು ಆ ಸಮಿತಿಗಳ ಒಂದು ಅಧ್ಯಕ್ಷತೆ ಆಪಿನಂಚಿನ ಅವಕಾಶ ಕೊಡ್ತೀರಿ ಈ ವರ್ಷಲ ಈ ಸುವರ್ಣ ಮಹೋತ್ಸವ ಸಮಿತಿಗಳ ಅಧ್ಯಕ್ಷ ಆವಡು ಒಂದು ಬರ್ತದೆ ಪಂಡೇರಿ ಖಂಡಿತವಾದಲ ಒಂದು ಎಡ್ಡೆ ಕೆಲಸ ಆ ಒಂದು ಪುನಗ ನಾ ಮಾತಿರ್ಲ ಐಕ್ ಸಹಕಾರ ಕೊರ್ಪಣ ನಮ್ಮ ಧರ್ಮ ಇನಿ ದುರ್ಗಾ ಪರಮೇಶ್ವರಿ ಅಪ್ಪನ ಪುದರ್ದಿ ಒಂದು ನಡಪನಂಚಿನ ಯಕ್ಷಗಾನ ಅಪ್ಪನ ಪೂರ್ತಿ ಆಶೀರ್ವಾದ ಇತ್ತು ನಡೆದವರ 49 ವರ್ಷ ಕರೀದು ಇನ್ನು ಸುವರ್ಣ ಮಹೋತ್ಸವ ಆಯಿರುಂಡು ನನ್ನ ಶತಮಾನೋತ್ಸವ ಆಯಿರುಂಡು ಮಸ್ತ್ ಜನಕ್ಲಿಗೆ ಈ ಸಂಘಟದ ನಾತ್ ಪ್ರಯೋಜನ ತಿಕ್ಕೇರುಂಡು ಮಲ್ಲ ಕನಸಿನ ಬಾಬಾ ನಿದ್ದೆ ಹೊಂದೇರು
ಒಂಜಿ ಸಂಘದ ಕರ್ಣಸರ್ತಿ ಶ್ರೀನಿವಾಸ ಕಲ್ಯಾಣೋತ್ಸವ ಅನಗ ಒಂಜಿ ಸಂಘ ಸಭಾಭವನ ಆವಡು ಪಂಪಿನ ಒಂಜಿ ಎಡ್ಡೆ ಕನಸನ್ನು ದಿವೊಂದು ಸಭಾಭವನ ಮಲ್ದಿರು ನಾ ಐತ ಮೇಲ್ ಅಂತಸ್ತದ ಕೆಲಸ ಆಯ್ತು ಆವಡು ಸುವರ್ಣ ಮಹೋತ್ಸವ ಪಂಪಿನ ಮಲ್ಲ ಕನಸು ಅಡ್ಡ ಉಂಡು ಖಂಡಿತವಾದಲ ದೇವಿನ ಆಶೀರ್ವಾದಡು ಊರ್ದಕ್ಲ ಮಾತೇನ ಸಹಕಾರಡು ಆ ಕಾರ್ಯ ಯಶಸ್ವಿ ಆಪನೊಂದು ಪಣೊಂದು ಅವತ್ತಂದೆ ಇನಿ ರಡ್ಡು ಜನ ಎಡ್ಡೆ ಕಲಾವಿದರನ್ನು ಈ ವೇದಿಕೆಡು ಸನ್ಮಾನ ಮಂತಿರು ಯಕ್ಷಗಾನದ್ದೇನೆ ಸಂಘ ಐನೆಡ್ದವರ ಯಕ್ಷಗಾನಕ್ಕೆ ಜಾಸ್ತಿ ಒತ್ತು ಕೊರೊಂದು ಮಸ್ತ್ ಮಲಮಲ್ಲ ಕಲಾವಿದರು ಈ ಯಕ್ಷಗಾನ ಮಂದಿರಡ್ದು ಬೈದಿನಂಚಿನ ಕಲಾವಿದರು ನಮ್ಮ ಕನ್ನದು ಮುಳ್ಳಿರು ಖಂಡಿತವಾದಲ ಎಡ್ಡೆ ಕೆಲಸ ಮಂಜದ ಪುನಂಜನ ಸಂಘ ಇನಿ ಯಾನು ಯಾಪಲ ಪಣಿರಂಡು ಒಂಜಿ ವ್ಯಕ್ತಿ ಆತನ ಒಂಜಿ ಸಂಘ ಆತನ ಸಂಸ್ಥೆ ಎಡ್ಡೆ ಕಾರ್ಯ ಮಂಚಂದ ಪೋಂಡ ಸಮಾಜ ಆ ಸಂಘನ ಆ ವ್ಯಕ್ತಿನ ಆತನ ಆ ಸಂಸ್ಥೆನ ಗುರುತಿಸೋಂಡು ಆತನ ಗೌರವಿಸುನಿ ಅಂಚಿತನ ಗೌರವ ಮಾತ ರೀತಿಯ ಗೌರವಲ ಈ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಕ್ಕೆ ತೆಗೆದು ಪಂಪಿನ ಒಂದು ಎಡ್ಡೆ ಮಂದಿಪನ ಪನೊಂದು ಈ ಒಂದು ಅವಕಾಶನ ಕೊರನಂಚಿನ ಬಾಬು ಕೆನ್ಯ ಆಯ್ತು ಒಟ್ಟಿಗೆ ಮಾತ ಗೌರವವನ್ನು ತಿರುಗಿ ಅಭಿನಂದನೆ ಸಲ್ಲಿಸುವ ಒಂದು ಅವಕಾಶ ಒಂದು ರಡ್ಡಪ್ಪ ಈ ಒಂದು ಬಾರಿ ಪೊರ್ಲುದ ಒಂದು ನಾಟ್ಯ ವೈಭವನ್ ತುಯಾರ್ನಿಕಲು ಕೃಷ್ಣಂ ಒಂದೇ ಜಗದ್ಗುರು ಪಂಪಿನ ಒಂದು ನಾಟ್ಯ ವೈಭವನು ಅಂಚನೆ ನಾನು ದುಂಬಗೆ ಕಾಳಿಂಗ ಮರ್ದನ ನರಕಾಸುರ ಮೋಕ್ಷ ಪನ್ಪನಂಚಿನ ಯಕ್ಷಗಾನ ಬಯಲಾಟ ದುವೆ ಕಲಾಕೇಂದ್ರದ ಜೋಕ್ಲೆಡ್ ದಾಯರಂಡು ಇನಕ್ಕೆ ಪೂರ ಬತ್ತದ ತರಬೇತಿ ಕೊರ್ಪುನಾರು ನಾಟ್ಯ ಗುರು ಶ್ರೀಯುತ ರಕ್ಷೇಶ್ ಶೆಟ್ಟಿ ಪಡ್ರೆ ಅರೇನು ವೇದಿಕೆಗೆ ಗೌರವಪೂರ್ವಕವಾದ ಆಹ್ವಾನ ಮಂದೊಂದುಲ್ಲ ಅರೆಗೆ ನಮ್ಮ ಸಂಘದ ಬತಿರ್ದು ಒಂಜಿ ಅಭಿನಂದನಾ ಕಾರ್ಯಕ್ರಮದ ತರಬೇತಿನ ಕೊರ್ಪೇರು ಅರ್ನ ಈ ತರಬೇತಿ ಅರ್ನ ಸಹಕಾರ ಏಪಲ ನಂಗ ಸಂಘಗು ಬೋಡು ಅಂಚನೆ ಅರ್ನ ನಾಟ್ಯ ಕಲಲ ಅರ್ನ ಯಕ್ಷಗಾನ ಜೀವನಲ ಗೆಡ್ಡೆವಡು ಅರೆಗಿಲ ಅರ್ನ ಇಲ್ಲದಕ್ಕಲಿಗಳ ಅವೊಂಜಿ ಕಲಾ ಸರಸ್ವತಿ ಮಾತೆ ನಾವು ನಮ್ಮದನಿಚಿನ ಅಪ್ಪೆ ದುರ್ಗಾ ಪರಮೇಶ್ವರಿ ಇಷ್ಟಾರ್ಥ ಸಿದ್ಧಿನಿ ಕೊರಡು ಸಕಲ ಆಯುರಾರೋಗ್ಯ ಭಾಗ್ಯನ ಕೊರದು ಅರೆಯನ್ನು ಕಾಪಾಡು ಕಲಾಮಾತೆ ಸಿದ್ಧಿಸಾದು ಅರೆಗೆ ನನ್ನಲಾತು ಒಲಿದು ಬರಡು ಪಣದು ಎಡ್ಡೆ ಅಭಿನಂದನೆ ಸಂಧಿಸವಂದಿಲ್ಲ ಮಾತೆಲ್ಲವರ ತಾಟಿ ಬಿಡುದು ಅರೆಗೆ ಅಭಿನಂದನೆ ಸಂದಾವಡು ನಮ್ಮ ಜೋಕಲ್ನ ಕಲೆನೂ ಬೆಳಗಾವನ ಆರು ಅರ್ನ ಸಹಕಾರ ಅರ್ನ ನಾಟ್ಯದ ಅವೊಂಜಿ ಚಾತುಪನಂತ ಬೋರ್ಡು ಬಂದು ಅರೆಗೆ ಕಥೆಯನ್ನು ನಿರೂಪಣೆ ಮಾಡುವಾಗ ಹೇಳುವುದಕ್ಕಿಂತ ಹೆಚ್ಚು ಅವರಿಗೆ ಮನಸ್ಸಿಗೆ ಹೋಗುವುದು ಈ ನೃತ್ಯದ ಮೂಲಕ ಯಕ್ಷಗಾನದ ಮೂಲಕ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಕಲೆಗಳಿವೆ. ನೃತ್ಯ ಭಾಗ ತೆಗೆದುಕೊಂಡರೆ ಭರತನಾಟ್ಯ ಎಲ್ಲದಕ್ಕೂ ಮೂಲ. ಅದರಿಂದಲೇ ಎಲ್ಲ ನಾಟ್ಯಗಳು ಹುಟ್ಟಿಕೊಂಡಿತು ಅಂತ ಇತಿಹಾಸ. ಕಥಕಳಿ, ಕೂಚುಪುಡಿ ಇವೆಲ್ಲವೂ, ಯಕ್ಷಗಾನ ಇದೆಲ್ಲವೂ ಇದಕ್ಕೆ ಮೂಲ ಭರತನಾಟ್ಯವೇ. ಈ ಹೆಜ್ಜೆಗಾರಿಕೆ ಎಲ್ಲದಕ್ಕೂ ಭರತನಾಟ್ಯವೇ ಮೂಲ. ಈ ಯಕ್ಷಗಾನದಲ್ಲಿ ಒಂದು ಹೆಚ್ಚಿನ ಒಂದು ಶಕ್ತಿ ಇದೆ. ಯಾಕೆ ಅಂತ ಹೇಳಿದರೆ, ಎಲ್ಲ ಕಲೆಗಳಲ್ಲಿ ನೃತ್ಯ, ಅಭಿನಯ, ಹಾಡು ಇದು ಮೂರು ಮೇಳೈಸಿದರೆ ಯಕ್ಷಗಾನದಲ್ಲಿ ಒಂದು ಹೆಚ್ಚು ಮಾತುಗಾರಿಕೆ ಇದೆ. ನೀವಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕಿದ್ರೆ ನೃತ್ಯಗಾರನು ಏನು ಅಭಿನಯವನ್ನು ಮಾಡ್ತಾನೆ ಅದನ್ನು ನೀವು ಅವನು ತೋರಿಸುವ ಮುದ್ರೆಗಳನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಆದರೆ ಯಕ್ಷಗಾನದಲ್ಲಿ ಹಾಗಲ್ಲ. ನೀವು ಅದನ್ನು ನೋಡ್ಬೋದು. ಇನ್ನು ಮಾತಿನಲ್ಲಿ ಅದನ್ನು ಅವರು ಹೇಳೋದ್ರಿಂದ ಪರಿಪೂರ್ಣ ಅರ್ಥವೂ ಅದರಲ್ಲಿ ಆಗ್ತದೆ. ನೀವು ಇಡೀ ನಮ್ಮ ಭಾರತದಲ್ಲಿ ಯಾವುದೇ ಪ್ರದೇಶಕ್ಕೆ ಹೋದರೆ ನಮ್ಮ ಈ ಕನ್ನಡ ಜಿಲ್ಲೆಯ ಜನರಿಗೆ ತಿಳಿದಷ್ಟು ನಮ್ಮ ಇತಿಹಾಸ, ಪುರಾಣ ಇತಿಹಾಸಗಳು ಬೇರೆ ಯಾವುದೇ ಭಾಗದ ಜನರಿಗೆ ಗೊತ್ತಿಲ್ಲ. ಅದು ಯಾಕೆ ಅಂತ ಹೇಳಿದರೆ, ಇಲ್ಲಿ ಪ್ರತಿಯೊಬ್ಬನೂ ಕೂಡ ಯಕ್ಷಗಾನ ನೋಡುವುದರಿಂದ ನಮ್ಮ ಇತಿಹಾಸ, ಪುರಾಣ ಇತಿಹಾಸಗಳು ತಿಳಿಲಿಕ್ಕೆ ಅವನಿಗೆ ಅನುಕೂಲ ಆಗ್ತದೆ. ಇಂತಹ ವ್ಯವಸ್ಥೆ ಬೇರೆ ಯಾವುದೇ ಕಲೆಯಲ್ಲಿ ಇಲ್ಲ, ಯಕ್ಷಗಾನದಲ್ಲಿ ಮಾತ್ರ ಇರೋದು. ಯಕ್ಷಗಾನದಲ್ಲಿ ಇನ್ನೂ ನಾವು ಅದನ್ನು ಅಭಿವೃದ್ಧಿ, ಅದನ್ನು ಇನ್ನೂ ಉತ್ತಮ ಮಾಡುವಂಥ ಕೆಲಸಗಳು ಆಗಬೇಕಾಗಿದೆ, ಆಗಲಿಲ್ಲ. ನಾವು 1971ರಲ್ಲಿ ಯಕ್ಷಗಾನದ ಬಗ್ಗೆ ಒಂದು ತರಬೇತಿ ಕೇಂದ್ರ ನಾವು ಸಹ ಒಂದು ಪ್ರಾರಂಭಿಸಿದೆವು. ಕೃಷ್ಣಪ್ಪ ಕಿನ್ನೆ ಅವರೆಲ್ಲ ಅದರಲ್ಲಿ ಯಾವಾಗ ನಮ್ಮೊಟ್ಟಿಗೆಲ್ಲ ಇದ್ದರು, ಇಲ್ಲಿಯವರೇ ಬಾಬಣ್ಣನ ಅಣ್ಣ ಅವರು. ಕಡೆಗೆ ನಾನು ಬೇರೆ ಕಡೆಗೆ ಹೋಗಬೇಕಾದ್ದರಿಂದ ನನ್ನ ಅದರಲ್ಲಿ ಕಡಿಮೆ ಆಯಿತು. ನಾನು ಪುತ್ತೂರಿಗೆ ಹೋದೆ. ಪುತ್ತೂರಿನಲ್ಲಿ ಯಕ್ಷಭಾರತಿಯನ್ನು ನಾವು ಮಾಡಿದೆವು. ಅಲ್ಲಿ ನಾವು ಕೆಲವು ಪ್ರಯೋಗಗಳನ್ನು ಮಾಡಿದೆವು. ಮುಖ್ಯ ಏನಂತ ಹೇಳಿದರೆ, ಯಕ್ಷಗಾನವನ್ನು ಇನ್ನೂ ಶ್ರೀಮಂತ ಕಲೆಯಾಗಿ ನಾವು ಹೋಗಲಿಕ್ಕೆ ಸಾಧ್ಯ ಉಂಟು. ಇದರಲ್ಲಿ ನಮ್ಮಲ್ಲಿರುವಂತಹ ನೃತ್ಯಕ್ಕೆ ಸಂಬಂಧಪಟ್ಟ ಭಾಗ, ಅದರಲ್ಲಿ ಅಭಿನಯ ಮುಖ್ಯವಾದದ್ದು. ಇನ್ನು ನೃತ್ಯ ಅದೆರಡೂ ಕೂಡ ನಾವು ಇನ್ನೂ ಅದನ್ನು ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಉಂಟು. ಅಂದರೆ ಅದನ್ನು ಅವಕಾಶ ಉಂಟು ಅಂತ ಹೇಳಿದರೆ ಅದಕ್ಕೆ ಪೂರಕವಾಗಿ ಇನ್ನೂ ತುಂಬ ಅದರಲ್ಲಿ ಕಲೀಲಿಕ್ಕೆ ಇದೆ. ಅದರಲ್ಲಿ ಈಗ ಸಂಗೀತದವರು ಅದನ್ನು ಹಾಡುವಾಗ ಆ ರಾಗವನ್ನು ಸರಿಯಾಗಿ ಹಾಡಬೇಕು, ವಿರಳವಾಗಿ ಹಾಡಬೇಕು.
ಇಲ್ಲಾಂತಂದರೆ ಅಭಿನಯ ಮಾಡಲಿಕ್ಕೆ ಆಗೋದಿಲ್ಲ. ಅಭಿನಯ ಮಾಡುವವನನ್ನು ಮುದ್ರೆಗಳನ್ನು ಅಭ್ಯಾಸ ಮಾಡಬೇಕು, ಭರತನಾಟ್ಯದ ಅಡವುಗಳನ್ನು ಅಭ್ಯಾಸ ಮಾಡಬೇಕು. ಇದೆಲ್ಲವನ್ನು ಇದರಲ್ಲಿ ಸೇರಿಸಿಕೊಂಡ್ರೆ ಇದನ್ನು ಇನ್ನೂ ಹೆಚ್ಚು ಶ್ರೀಮಂತ ಕಲೆಯನ್ನಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ಈ ನಿಟ್ಟಿನಲ್ಲಿ ಯಕ್ಷಗಾನ ಸಂಘಗಳು ಕೆಲಸ ಮಾಡಬೇಕು. ಆದರೆ ದುರದೃಷ್ಟ, ಯಾವುದೇ ಯಕ್ಷಗಾನ ಸಂಘಗಳು ಇಂತಹ ಗೋಜಿಗೆ ಹೋಗದೆ ಹೊಸ ಹೊಸ ಪ್ರಯೋಗಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅದರಿಂದ ಯಕ್ಷಗಾನ ಏನು ಅದು ಬೆಳೆದುಕೊಂಡು ಹೋಗುವುದಿಲ್ಲ. ಆ ದೃಷ್ಟಿಯಲ್ಲಿ ಯಕ್ಷಗಾನ ಸಂಘ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ಕೊಡ್ತೇನೆ. ಈಗ ನಾವಲ್ಲಿ ಕೂತಾಗ ಕೃಷ್ಣಂ ಒಂದೇ ಜಗದ್ಗುರು ಒಂದು ಪ್ರಯೋಗವನ್ನು ಅವರು ಮಾಡಿದರು. ಭಾಳ ಪ್ರಯತ್ನ, ಅದು ಬಹಳ ಶ್ಲಾಘನೀಯ. ಅವರ ಕೃಷ್ಣನ ಇದನ್ನೆಲ್ಲ ತಂದಿದ್ದಾರೆ. ಆದರೆ ನಂದೊಂದು ಸಲಹೆ ಇಲ್ಲಿ ಏನುಂಟು ಅಂತ ಹೇಳಿದರೆ, ಈಗ ರಾಮಾಯಣದ ಬಗ್ಗೆ ಒಂದು ಕೀರ್ತನೆ ಉಂಟು, ಭಾವಯಾಮಿ ರಘುರಾಮಂ ಭವ್ಯ ಸುಗುಣಾರಾಮಂ ಅಂತ. ಅದರಲ್ಲಿ ಇಡೀ ರಾಮ ಹುಟ್ಟಿ ಅವನು ಮುಕ್ತನಾಗುವವರೆಗಿನ ಇಡೀ ಚರಿತ್ರೆ ಆ ಪದದಲ್ಲಿ ಬರ್ತದೆ. ಹಾಗೆಯೇ ಈ ಕೃಷ್ಣನಿಗೆ ಅಂಥದ್ದು ಯಾವುದು ಆಗಲಿಲ್ಲ ಇಷ್ಟವರೆಗೆ. ಅಂಥದ್ದನ್ನು ಒಬ್ಬರು ಶ್ರೇಷ್ಠ ವಾಗ್ಗೇಯಗಾರರಿಂದ ಆ ರಚನೆ, ಆ ಕೀರ್ತನೆಯ ರಚನೆ ಮಾಡಿ ಅದನ್ನು ಅಳವಡಿಸಿಕೊಂಡ್ರೆ ಅದು ಇನ್ನೂ ತುಂಬ ಚೆಂದಾಗಿ ನಮಗೆ ಪರಿಣಾಮಕಾರಿಯಾಗಿ ಕಾಣಲಿಕ್ಕೆ ಸಾಧ್ಯ ಉಂಟು. ಅಂಥ ಒಂದು ಪ್ರಯತ್ನ ಅವರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ನಾನು ಕೇಳಿಕೊಳ್ತೇನೆ. ವಾಗ್ಗೇಯಕಾರರ ಸಂಪರ್ಕ ಅವ್ರಿಗಿಲ್ಲ ಅಂತ ಅದನ್ನು ನಾನು ಮಾಡಿಕೊಡ್ಬೋದು. ಅದನ್ನು ರಚನೆ ಮಾಡೋದು ಬಹಳ ಕಷ್ಟದ ಕೆಲಸ. ಮುಖ್ಯ ಮುಖ್ಯ ಘಟನೆಗಳು ಅದರಲ್ಲಿ ಬರಬೇಕು. ಕೃಷ್ಣ ಹುಟ್ಟಿದ್ದ ಅವನು ಪರಂಧಾಮ ಆಗುವೊಳಗಿನ ಇಡೀ ಕತೆ ಅದರಲ್ಲಿ ಬರಬೇಕು. ಇದರಲ್ಲಿ ಒಂದೊಂದು ಸ್ಟಾನ್ಸ್ ಅದರಲ್ಲಿ ಬರಬೇಕು. ಬಿಡ್ತಿಗೆ ಮುಕ್ತಾಯದಲ್ಲಿ ಅದರ ಬೇರೆ ಬೇರೆ ನೃತ್ಯಗಳನ್ನು ಅಳವಡಿಸಿಕೊಂಡು ಹೋದರೆ ಅದಿನ್ನೂ ಚೆಂದಾಗಿ ಬರಲಿಕ್ಕೆ ಸಾಧ್ಯ ಉಂಟು. ಈ ಸಂಘ ಇದಕ್ಕೆ ಹಿಂದೆ ಸಹ ನಾನೊಮ್ಮೆ ಬಂದಿದ್ದೆ. ಕೃಷ್ಣಪ್ಪ ಕಿನ್ನೆ ಅವರು ನನ್ನನ್ನು ಇಲ್ಲಿಗೆ ಕರೆದಿದ್ದರು ಕಾರ್ಯಕ್ರಮಕ್ಕೆ. ಈ ಸರ್ತಿ ಅವರ ತಮ್ಮ ಬಾಬು ಕಿನ್ನೆ ಅವರು ನನಗೆ ಕರೆದಿದ್ದಾರೆ. ಹಾಗೆ ಅಣ್ಣ ತಮ್ಮಂದರು. ಹಾಗೆ ರಾಮಯ್ಯ ಕಿಲ್ಲೆಯವರು, ಅವರಿಗೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ, ನನ್ನ ಅಜ್ಜ ನನ್ನ ತಂದೆಲ್ಲ ಶಾನ್ಭಾಗರಾಗಿಲ್ಲ ಇಲ್ಲಿ. ಹಾಗೆ ನಮ್ಗೆ ಇಲ್ಲೇ ಎಲ್ಲ ದೊಡ್ಡ ದೊಡ್ಡ ಮನೆತನದವರು, ಇಲ್ಲಿ ಸಾಮಾನ್ಯ ಜನರ ಪರಿಚಯ ನನಗೆ. ನಾನು ಚಿಕ್ಕದಿರುವಾಗ ಅವರೆಲ್ಲ ಬರ್ತಾಯಿದ್ರು. ಏನಾದರೂ ಒಂದು ಕೆಲಸ ಇರ್ತದೆ ಶಾನ್ಭಾಗರಲ್ಲಿ, ಹಾಗೆ ಅವರೆಲ್ಲ ಬರ್ತಾಯಿದ್ರು. ಆಗದಿಂದ ಅವರ ಪರಿಚಯ ನಮಗೆ ಎಲ್ಲ. ಇಲ್ಲಿನ ಈ ಕಿನ್ಯದವರು ಹೇಳಿದರೆ ನಮ್ಮ ಅಜ್ಜನಿಗೆ ಬಹಳ ಪ್ರೀತಿ. ಆಗ ನನಗೆ ಇಲ್ಲಿ ಎಲ್ಲ ಜನರು ಕೂಡ ಒಂದು ಪರಿಚಯ ನನಗೆ ಭಾಳ ಚಿಕ್ಕಂದಿನಲ್ಲೇ ಉಂಟು. ಬಹಳ ಸಜ್ಜನರು ಇರುವಂತಹ ಒಂದು ಊರು ಇದು ಕಿನ್ನೆ ಹೇಳಿದರೆ. ಇಲ್ಲಿಗೆ ಬರುವಾಗ ಎಲ್ರಿಗೂ ಖುಷಿ ಆಗ್ತದೆ. ಎಲ್ಲರೂ ಪರಸ್ಪರ ಅನ್ಯೋನ್ಯದಿಂದ ನಗುಮುಖದಿಂದ ಇರುವುದು ನಮಗೆ ತುಂಬ ಸಂತೋಷ. ಇಲ್ಲದಿದ್ದರೆ ಮುಖ ಗಂಟಿಗೆಕೊಂಡು ಆಚೀಚೆ ಆಗೊಬ್ಬರು ಅವರ ಭಾಷಣದಲ್ಲಿ ಹೇಳಿದರು, ಈ 50 ವರ್ಷದಲ್ಲಿ 25 ಸಂಘ ಆಗಿ ಹೋಗ್ತಿತ್ತು ಅಂತ. ಅಲ್ಲ, ಅದು ಆಗ್ತದೆ. ಈಗ ಕೆಲವು ಕಡೆ ಹಾಗೆ ಒಂದಾದದ್ದು 2, 2 3 ಹೀಗೆ ಹಾಕ್ಕೊಂಡು ಹೋಗ್ತದೆ. ಅದು ವಿಭಜನೆ ಹಾಕ್ಕೊಂಡು ಹೋಗ್ತದೆ. ಒಂದಾಗಿರುವಂಥದ್ದು ಬಹಳ ಕಡಿಮೆ. ನಮ್ಮ ವಿಶ್ವನಾಥ ಗಟ್ಟಿಯವರು ಬಹಳ ಸುಂದರವಾಗಿ ಅವರ ಭಾಷಣದಲ್ಲಿ ಕೆಲವು ಕಥೆಗಳನ್ನೆಲ್ಲ ಹೇಳಿಕೊಂಡು ಹೋದರು. ನಾ ಕೇಳಿದವರಿಗೆ ಈ ಕಥೆಯೆಲ್ಲ ನಿಮಗೆ ಎಲ್ಲಿ ಸಿಗ್ತದೆ ಅಂತ. ಬಹಳ ಸ್ವಾರಸ್ಯವಾಗಿ ಜನರಿಗೆ ಅದು ಮನದಟ್ಟಾಗ್ತದೆ. ಯಾವಾಗಲೂ ತಮಾಷೆಯಿಂದ ನೀವು ಹೇಳಿದರೆ ಅದು ಮನಸ್ಸಿಗೆ ಹೆಚ್ಚು ಹೋಗ್ತದೆ. ಅದು ನೀವು ಗಂಭೀರವಾಗಿ ಹೇಳಿದರೂ ಪಕ್ಕದಲ್ಲಿಗೆ ಹೋಗೋದಿಲ್ಲ. ಹಾಗೆ ಹೇಳಿದರೆ ಅದು ಜನರಿಗೆ ಪಕ್ಕ ಅರ್ಥ ಆಗ್ತದೆ. ಅಂತಹ ಇದರಲ್ಲಿ ಅವರು ಬಹಳ ಚೆನ್ನಾಗಿ ಅವರ ಮಾತನ್ನು ಹೇಳಿದ್ದಾರೆ. ಹಾಗೆ ರಾಮಮೋಹನ್ ಆಳ್ವರು ಕೂಡ ಅವರ ಹಿಂದಿನ ಘಟನೆಗಳನ್ನೆಲ್ಲ ಹೇಳಿಕೊಂಡು ಅವರ ಉಪನ್ಯಾಸವನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಪಾಂಡಿತ್ಯಪೂರ್ಣವಾಗಿ ಮಂಡನೆ ಮಾಡಬಲ್ಲಂತಹ ಶಕ್ತಿ ಅವರಿಗಿದೆ. ಇವತ್ತು ನಮ್ಮ ಕೇರಿಕೆಯ ಮೇರೆಗೆ ಸಮಯದ ಇತಿಮಿತಿಯಲ್ಲಿ ತಮ್ಮ ಭಾಷಣವನ್ನು ಅವರು ಚುಟುಕುಗೊಳಿಸಿದ್ದಾರೆ. ಮಾತುಗಳನ್ನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಅವರ ಮಠದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ. ನಾವು ಸಹಕಾರ ಕೊಡುವುದಲ್ಲ, ಅವರ ಸಹಕಾರ ನಮಗೆ ಬೇಕು ಅಂತ ಹೇಳಿಕೊಳ್ಳುತ್ತಾ, ಇಂತಹ ಸಹಕಾರ ಎಲ್ಲ ಕಡೆಯಿಂದಲೂ ಎಲ್ಲ ಸಂಘ ಸಂಸ್ಥೆಗಳಿಂದಲೂ ನಮಗೆ ಹರಿದು ಬರಲಿ. ನಮಗೆ ಬೇಕಾದದ್ದು ಅದೇ, ಸುವರ್ಣ ಸಂಭ್ರಮದ ಕಾರ್ಯಕ್ರಮ. ಅದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ಕಾರ್ಯಕ್ರಮವಾಗಿ ದಾಖಲೆಯಾಗಿ ಯಕ್ಷಗಾನ ಸಂಘದ ಚರಿತ್ರೆಯ ಪುಟಗಳಲ್ಲಿ ಅದು ದಾಖಲಾಗಬೇಕು ಅನ್ನುವಂತಹ ಕೋರಿಕೆಯೊಂದಿಗೆ ಸಭಾ ಕಾರ್ಯಕ್ರಮದ ಆ ಒಂದು ಅಧ್ಯಕ್ಷೀಯ ಮಾತುಗಳು ಒಂದು ರೀತಿಯಲ್ಲಿ ಎಲ್ಲರ ಮಾತುಗಳಿಗೆ ಸಮನ್ವಯದ ನುಡಿ ಶ್ರೀಯುತ ಸತ್ಯಶಂಕರ ಬಳ್ಳವರ್ದು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿನ್ಯ ರಿಜಿಸ್ಟರ್ ದುರ್ಗಾಪುರ ಇದರ 49ನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕ್ರೀಡಾಕೂಟದ ಬಹುಮಾನ ವಿಜೇತರು ಗಂಡು ಮಕ್ಕಳ 50 ಮೀಟರ್ ಓಟ ಪ್ರಥಮ ಸಾತ್ವಿಕ್, ಅತಿಥಿ ಗಣ್ಯರು ಕ್ರಮವಾಗಿ ಸಾಲಾಗಿ ಬಹುಮಾನವನ್ನು ನೀಡಬೇಕಾಗಿ ವಿನಂತಿ. ಮೀಟರ್ ಓಟ ಪ್ರಥಮ ಉಪೇಕ್ಷಾ, ದ್ವಿತೀಯ ಅತಿಥಿ, ತೃತೀಯ ಅನ್ವಿಕಾ,
100 ಮೀಟರ್ ಓಟ ಪ್ರಥಮ ಪ್ರೇಕ್ಷಾ, ದ್ವಿತೀಯ ನಿರೀಕ್ಷಾ. ಗಂಡು ಮಕ್ಕಳ ಕಪ್ಪೆಜೀತ ಪ್ರಥಮ ಸಾತ್ವಿಕ್, ದ್ವಿತೀಯ ಯಕ್ಷಿತ್. ಹೆಣ್ಣು ಮಕ್ಕಳ ಕಪ್ಪೆಜೀತ ಪ್ರಥಮ ಉಪೇಕ್ಷಾ, ದ್ವಿತೀಯ ಅನನ್ಯ ಮೀನಾದಿ. ಸಂಗೀತ ಕುರ್ಚಿ ಪ್ರಥಮ ಶರ್ಮಿಳಾ, ದ್ವಿತೀಯ ಮೇಘ. ಬಾಲ್ ಪಾಸಿಂಗ್ ಪ್ರಥಮ ಯಕ್ಷಿತ್, ದ್ವಿತೀಯ ಪ್ರದ್ಯುನ್. ಸಂಗೀತ ಕುರ್ಚಿ ಪ್ರಥಮ ನಿರ್ಮಿತ್, ದ್ವಿತೀಯ ಮನ್ವಿತ್. ಒಂದು ಕಾಲಿನ ಓಟ ಪ್ರಥಮ ಪ್ರೇಕ್ಷಾ, ದ್ವಿತೀಯ ರಮ್ಯಾ. ಮೀಟರ್ ಓಟ ಗಂಡು ಮಕ್ಕಳ ಪ್ರಥಮ ವಿಜೇತ್, ದ್ವಿತೀಯ ನೀಲೇಶ್. ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ ಶರಣ್ಯ, ದ್ವಿತೀಯ ವರ್ಷಿತಾ. ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ ಪ್ರಜ್ವಲ್, ದ್ವಿತೀಯ ಪ್ರಣಾಮ್. ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ ನೀಲೇಶ್, ದ್ವಿತೀಯ ವಿದ್ಯಾ ದುರ್ಗಾಪುರ. ತೆಗೆಯುವುದು ಪ್ರಥಮ ಶಶಾಂಕ್, ದ್ವಿತೀಯ ನೀಲೇಶ್. ಲಗೋರಿ ಹೆಣ್ಣು ಮಕ್ಕಳ ವಿಭಾಗ ಪ್ರಥಮ ಲಕ್ಷಿತಾ ಮತ್ತು ಬಲಗ, ದ್ವಿತೀಯ ಶರಣ್ಯ ಮತ್ತು ಬಲಗ. ಕ್ರಿಕೆಟ್ ಪುರುಷರ ವಿಭಾಗ ಪ್ರಥಮ ಹರ್ಷಿತ್ ಮತ್ತು ಬಲಗ, ದ್ವಿತೀಯ ಪ್ರಖ್ಯಾತ್ ಮತ್ತು ಬಲಗ. ಆತ್ಮೀಯ ಸಜ್ಜನ ಬಂಧುಲೆ, ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ ಇನ್ನೆತ್ತ 41ನೇ ವಾರ್ಷಿಕೋತ್ಸವ ಬೊಕ್ಕ ಸುವರ್ಣ ಮಹೋತ್ಸವ ಸಂಭ್ರಮದ ಉದೀಪನ ಲೇಸು ಒಟ್ಟೊಟ್ಟಿಗೆ ನಡತನು ಬರ್ಪಿ ವರ್ಷ ಬಾರಿ ಮಲ್ಲ ಸುವರ್ಣ ಸಂಭ್ರಮ ನಡಪೆರುಂಡು. ಆ ವರ್ಷ ಪೂರ್ತಿದ ಕಾರ್ಯಕ್ರಮ ನಿಖಲ್ ಮಾತ ಸಹಕಾರ ಕೊರಡು ಇನ್ನಿತ ಈ ಒಂಜಿ ವಾರ್ಷಿಕೋತ್ಸವದ ಸಭೆಲೇಸ್ದ ತುಡರು ಬೆಳಗಾದ ನಂಗೆ ಆಶೀರ್ವಚನದ ಪಾತೆರ ಬಂಡೇರು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಬ್ರಹ್ಮಶ್ರೀ ಬಾಲಕೃಷ್ಣ ಭಟ್ ಪಂಜಾಳ ಈ ಮೇರೆಗೆ ಸಂಘದ ವತಿರ್ದು ಸೊಮ್ಮೆ ಸಂದಾವಂದುಲ ಅಂಚನೆ ಗುರುಕಾರ್ಮಿಯನ್ನು ವಹಿಸೊಂದು ನಂಗೆ ಸಹಕಾರ ಕೊರಿಯರು ಧರ್ಮಾಧಿಕಾರಿಗಳು ಶ್ರೀಯುತ ಸತ್ಯಶಂಕರ್ ಬೊಳ್ಳವ ಅಂಚನೆ ಲಾಂಛನ ಬಿಡುಗಡೆ ಮಂತ್ರಿ ಶ್ರೀಯುತ ಮೈಂದ ಪೂಜಾರಿ ಮಿತ್ತಡ ವಿಜ್ಞಾಪನ ಪತ್ರಿಕೆಯನ್ನು ಬಿಡುಗಡೆ ಮತ್ತು ಸಹಕಾರ ಕೊರಿಯರು ಶ್ರೀಯುತ ರಾಮಮೋಹನ್ ಆಳ್ವ ತೇವನಾಡುಗುತ್ತು ಮುಖ್ಯ ಅಭ್ಯಾಗತರಾದ ಮತ್ತು ಸಹಕಾರ ಕೊರಿಯರು ಶ್ರೀಯುತ ವಿಶ್ವನಾಥ ಗಟ್ಟಿ ಒಗ್ಗ ಶ್ರೀಯುತ ರಾಜೇಶ್ ಕೊಟ್ಟಾರಿ ಅಂಚನೆ ನಮ್ಮೊಟ್ಟಿಗೆ ಗೌರವ ಉಪಸ್ಥಿತಿ ಉಳ್ಳ ಶ್ರೀಯುತ KT ಸುವರ್ಣಬಕ್ಕ ಶ್ರೀ K ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಭಿನಂದನೆಯನ್ನು ಸಮ್ಮಾನ ಸ್ವೀಕಾರ ಮಂತ್ರಿ ಶ್ರೀಯುತ ವೆಂಕಪ್ಪ ಸಾಲಿಯನ್ ಕಜೆ ಶ್ರೀಯುತ ಕೇಶವಾಚಾರ್ಯ ಕಿನ್ನ ಮಾತ್ರೆಗಳು ಒಂಜೇ ಪಾತ್ರೆಡು ಸೊಲ್ಮೆ ಸಂದ ಒಂದು ಮಕ್ಕಳ ಮಾತರನ ಸಹಕಾರ ನಂಗೆ ನಿರಂತರವಾದ ಪಡು